ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು, ಉಜಿರೆ. ನಮಸ್ಕಾರ. ವಿಫೋರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಮತಾಂತರ ನಿಷೇಧ ಕಾಯ್ದೆ ಬಗ್ಗೆ ಅನೇಕ ದಿವಸಗಳಿಂದ ಕರ್ನಾಟಕದಲ್ಲಿ ಭಾರಿ ದೊಡ್ಡ ಮಟ್ಟಿಗೆ ಸುದ್ದಿ, ಸಂಚಲನ, ವಾದ ವಿವಾದ, ಪ್ರತಿವಾದಗಳು ನಡೀತಾ ಇತ್ತು. ಈ ದಿನ ಕರ್ನಾಟಕ ವಿಧಾನಮಂಡಲದಲ್ಲಿ ಬೆಳಗಾವಿಯಲ್ಲಿ ನಡೀತಾ ಇರುವ ಅಧಿವೇಶನದಲ್ಲಿ, ಸುವರ್ಣಸೌಧದ ಅಧಿವೇಶನದಲ್ಲಿ ಈ ಒಂದು ಕಾಯ್ದೆಯನ್ನು, ಮಸೂದೆಯನ್ನು ಮಂಡನೆ ಮಾಡಲಾಗಿದೆ. ಒಂದಷ್ಟು ಪ್ರತಿರೋಧಗಳು ಕೂಡ ಪ್ರತಿಪಕ್ಷಗಳಿಂದ ಬಂದಿದೆ. ಕೊನೆ ಕ್ಷಣದಲ್ಲಿ ಯಾವುದೇ ಮಾಹಿತಿಯನ್ನು ನೀಡದೆ ಮಂಡನೆ ಮಾಡಿದ್ದೀರಿ ಅನ್ನುವ ವಿಚಾರವಾಗಿ ನಾನು ನಿನ್ನೆ ದಿವಸ ಹೇಳಿದ ಥರನೇ ಮತಾಂತರ ನಿಷೇಧ ಕಾಯ್ದೆಯ ವಿಚಾರವಾಗಿ ಸಾರ್ವಜನಿಕರಿಗೆ, ನೋಡುಗರಿಗೆ ಒಂದಷ್ಟು ಮಾಹಿತಿಗಳು, ಒಂದಷ್ಟು ಅದರ ಹಿನ್ನೆಲೆಗಳು ಮತ್ತು ಏನಿದು ಮತ, ಏನಿದು ಧರ್ಮ, ಯಾಕೆ ಮತಾಂತರ ಆಗ್ತಾರೆ, ಯಾಕೆ ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಈ ಮೊದಲು ಹೋಗಿದ್ದರು ಮತ್ತು ಈ ಧರ್ಮದ ಅಥವಾ ಈ ಮತಾಂತರ ಕಾಯ್ದೆ ನಿಷೇಧದಿಂದ ಮತಾಂತರ ಅನ್ನೋದನ್ನು ತಡೆಯಲಿಕ್ಕೆ ಆಗುತ್ತಾ, ಎಲ್ಲ ವಿಚಾರಗಳ ಬಗ್ಗೆ ಒಂದು ಸರಣಿ ಆದ ಮಾತುಕತೆಯನ್ನು ಅಥವಾ ಒಂದು ಚರ್ಚೆಯನ್ನು ನಾವು ಇಟ್ಕೊಂಡಿದ್ದೇವೆ. ಇವತ್ತಿನ ನಮ್ಮ ಈ ಚರ್ಚೆಯಲ್ಲಿ ಡಾಕ್ಟರ್ ಚಂದ್ರ ಪೂಜಾರಿ ಅವರು ಭಾಗವಹಿಸಿದ್ದಾರೆ. ನಾನು ಡಾಕ್ಟರ್ ಚಂದ್ರ ಪೂಜಾರಿ ಅವರನ್ನು ಈ ಒಂದು ಮಾತುಕತೆಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ. ಸರ್, ನಮಸ್ಕಾರ. ನಮಸ್ಕಾರ. ಡಾಕ್ಟರ್ ಚಂದ್ರ ಪೂಜಾರಿ ಅವರು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರು, ಕನ್ನಡದ ಶ್ರೇಷ್ಠ ಚಿಂತಕರು, ಬರಹಗಾರರು ಮತ್ತು ಸಮಕಾಲೀನ ವಿಚಾರ, ರಾಜಕೀಯ, ಆರ್ಥಿಕ ವಿಶ್ಲೇಷಕರಾಗಿ ಕೂಡ ಎಲ್ಲರಿಗೂ ಪರಿಚಿತರು ಮತ್ತು ಭಾರಿ ತರ್ಕಬದ್ಧವಾಗಿ ಮತ್ತು ಆಳವಾದ ನೆಲೆಯಲ್ಲಿ ತಮ್ಮ ವಿಚಾರವನ್ನು ಅವರು ಮಂಡಿಸ್ತಾರೆ. ಬಿಫೋರ್ ವಾಹಿನಿಯಲ್ಲಿ ನಿರಂತರವಾಗಿ ನಮ್ಮ ಜೊತೆಗೆ ಅನೇಕ ವಿಚಾರಗಳನ್ನು, ಆರ್ಥಿಕ, ರಾಜಕೀಯ ವಿಚಾರಗಳನ್ನು ನಾವು ಹಿಂದೆ ಕೂಡ ವಿಶ್ಲೇಷಣೆ ಮಾಡಿದ್ದೆವು. ನಾನು ಇವತ್ತು ಚಂದ್ರ ಪೂಜಾರಿ ಅವರ ಈ ಒಂದು ಜೊತೆಗಿನ ಈ ಒಂದು ಸಂವಾದದಲ್ಲಿ ಬಹುಮುಖ್ಯವಾಗಿ ನಾವು ಚರ್ಚೆ ಮಾಡಲಿಕ್ಕೆ ಇರುವಂಥ ವಿಚಾರಗಳು ಧರ್ಮ ಬದಲಾಯಿಸುವುದು ಅಂದರೆ ಅದು ಮತಾಂತರ ಆಗುತ್ತಾ, ಮತಾಂತರ ನಿಷೇಧ ಕಾಯ್ದೆ ಯಾಕೆ, ಈ ಮೊದಲು ಜನರು ಯಾಕೆ ಧರ್ಮಗಳನ್ನು ಬದಲಾಯಿಸಿದ್ರು, ವರ್ತಮಾನದಲ್ಲಿ ಮತಾಂತರ ಯಾಕೆ ಮಾಡಲಾಗತ್ತೆ, ಈಗ ಕೂಡ ಮತಾಂತರವನ್ನು ಯಾಕೆ ಮಾಡಲಾಗತ್ತೆ, ಮತ್ತು ಕಾಯ್ದೆಯಿಂದ ಮತಾಂತರವನ್ನು ತಡೆಯಲಿಕ್ಕೆ ಸಾಧ್ಯ ಉಂಟಾ, ಈ ಹಿನ್ನೆಲೆಯಲ್ಲಿ ನಾವು ಇವತ್ತಿನ ಈ ಒಂದು ಚರ್ಚೆಯನ್ನು ಮಾಡಲಿಕ್ಕೆ ಇದ್ದೇವೆ. ಅದಕ್ಕಿಂತ ಅದೇ ಸಂದರ್ಭದಲ್ಲಿ ನಾನು ಇವತ್ತು ಕರ್ನಾಟಕ ವಿಧಾನಸಭೆಯಲ್ಲಿ ಮಂಡನೆಯಾಗಿರುವಂಥ ವಿಧೇಯಕ ಏನಿದೆ ಅದರ ಒಂದೆರಡು ಅಂಶಗಳನ್ನು ಇಲ್ಲಿ ಉಲ್ಲೇಖ ಮಾಡಿ ನಾನು ಮತ್ತೆ ಚರ್ಚೆಗೆ ಬರ್ತೇನೆ. ಇವತ್ತು ಮಂಡನೆ ಆಗಿರುವಂಥ ವಿಧೇಯಕ ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣಾ ವಿಧೇಯಕ 2021. ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಹಕ್ಕುಗಳ ಸಂರಕ್ಷಣೆಗಾಗಿ ಮತ್ತು ತಪ್ಪು ನಿರೂಪಣೆ, ಆಮೇಲೆ ಬಲವಂತ, ಅನುಚಿತ ಪ್ರಭಾವ, ಒತ್ತಾಯ, ಆಮಿಷದ ಮೂಲಕ ಅಥವಾ ಯಾವುದೇ ವಂಚನೆಯ ವಿಧಾನಗಳ ಮೂಲಕ ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಕಾನೂನು ಬಾಹಿರ ಮತಾಂತರ ಮಾಡುವುದನ್ನು ನಿಷೇಧ ಮಾಡುವುದಕ್ಕಾಗಿ ಉಪಬಂಧ ಕಲ್ಪಿಸಲು ಒಂದು ವಿಧೇಯಕವನ್ನು ನಾವು ಮಂಡಿಸ್ತಾ ಇದ್ದೇವೆ ಅಂತ ಇವತ್ತು ಸರ್ಕಾರ ವಿಧಾನಸಭೆಯೊಳಗಡೆ ಪ್ರಕಟಿಸಿದೆ. ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣೆಗಾಗಿ ಮತ್ತು ತಪ್ಪು ನಿರೂಪಣೆ, ಬಲವಂತ, ಅನುಚಿತ ಪ್ರಭಾವ, ಒತ್ತಾಯ, ಆಮಿಷದ ಮೂಲಕ ಅಥವಾ ಯಾವುದೇ ವಂಚನೆಯ ವಿಧಾನಗಳ ಮೂಲಕ ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಕಾನೂನು ಬಾಹಿರವಾಗಿ ಮತಾಂತರ ಮಾಡುವುದನ್ನು ನಿಷೇಧಿಸುವುದಕ್ಕಾಗಿ ಹಾಗೂ ಅದಕ್ಕೆ ಸಂಬಂಧಿಸಿದ ಅಥವಾ ಅದಕ್ಕೆ ಪ್ರಾಸಂಗಿಕವಾದ ವಿಷಯಗಳ ಉಪಬಂಧ ಕಲ್ಪಿಸುವುದು ಅದಕ್ಕೆ ಸಂಬಂಧಪಟ್ಟಂಥ ವಿಚಾರ. ಈ ಕಾಯ್ದೆ ಬಗ್ಗೆ ಏನು ಹೆಸರು ಹೇಳ್ತಾರೆ, ಈ ಅಧಿನಿಯಮವನ್ನು ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣಾ ಅಧಿನಿಯಮ 2021 ಅಂತ ಉಲ್ಲೇಖ ಮಾಡಲಾಗ್ತಾ ಇದೆ ಅಥವಾ ಆ ರೀತಿಯಾಗಿ ಕರೆಯಲಾಗತ್ತೆ. ಅದರಲ್ಲಿ ಅವರು ಯಾವುದೆಲ್ಲ ಮತಾಂತರ ಅನ್ನೋದಕ್ಕೆ ಈ ರೀತಿಯಾಗಿ ಆಮಿಷಗಳ ಮೂಲಕ, ಆಮಿಷ ಅಂದರೆ ಏನು ಅನ್ನೋದನ್ನು ಅಲ್ಲಿ ಸುಮಾರು 7-8 ಅಂಶಗಳ ಮೂಲಕ ಉಲ್ಲೇಖ ಪಡ್ತಾರೆ. ನಗದು ರೂಪದಲ್ಲಾಗಲಿ ಅಥವಾ ವಸ್ತುವಿನ ರೂಪದಲ್ಲಾಗಲಿ ನೀಡುವ ಯಾವುದೇ ಉಡುಗೊರೆ, ಪ್ರತಿಫಲ, ಸುಲಭ ಹಣ ಮತ್ತು ಭೌತಿಕ ಪ್ರಯೋಜನ. ಎರಡನೆಯದು, ಯಾವುದೇ ಧಾರ್ಮಿಕ ಸಂಸ್ಥೆಯು ನಡೆಸುವ ಶಾಲೆ ಅಥವಾ ಕಾಲೇಜಿನಲ್ಲಿ ಉದ್ಯೋಗ, ಉಚಿತ ಶಿಕ್ಷಣ. ಇದು ಈಗ ಭಾರಿ ಈಗ ನಮ್ಮ ಇಡೀ ರಾಜ್ಯದಲ್ಲಿ ಬಹುತೇಕ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅನ್ನುವಂಥದ್ದು ಇರುವಂಥದ್ದು ಯಾವುದಾದರೂ ಒಂದು ಧಾರ್ಮಿಕ ಸಂಘ ಸಂಸ್ಥೆಗಳು ನಡೆಸುವಂಥದ್ದು ಮತ್ತು ಅಲ್ಲಿ ಬಹುತೇಕ ಉಚಿತ ಶಿಕ್ಷಣದ ಬಗ್ಗೆನೇ ಅವರು
ಏನು ಮಾತಾಡುವುದು ಮತ್ತು ಉಚಿತ ಶಿಕ್ಷಣವನ್ನು ಕೊಡುವಂಥದ್ದು ಇದು ಭಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಒಳಗಾಗಬಹುದಾದಂಥ ವಿಷಯ. ಯಾಕಂದರೆ ವಸ್ತು ಮತ್ತು ವಿಷಯದ ನೆಲೆ ಇಟ್ಕೊಂಡು ಚರ್ಚೆಗೆ ಬಂದರೆ ಎಸ್. ಆಮೇಲೆ ಮದುವೆ ಆಗುವುದಾಗಿ ವಾಗ್ದಾನ ಮಾಡುವುದು, ಅದು ಕೂಡ ಒಂಥರ ಆಮಿಷ. ಆಮೇಲೆ ಉತ್ತಮ ಜೀವನ ಶೈಲಿ, ದೈವಿಕ ಅಸಂತೋಷ ಅಥವಾ ಅನ್ಯತಾ ಅಥವಾ ಯಾವುದೇ ಧರ್ಮದ ಅವಿಭಾಜ್ಯ ಅಂಗವಾಗಿರುವ ಪದ್ಧತಿಗಳು, ಸಂಪ್ರದಾಯಗಳು ಅಥವಾ ಆಚರಣೆಗಳನ್ನು ಇನ್ನೊಂದು ಧರ್ಮಕ್ಕೆ ಎದುರಾಗಿ ಧಕ್ಕೆಯಾಗುವ ರೀತಿಯಲ್ಲಿ ಚಿತ್ರಿಸುವುದು. ಒಂದು ಧರ್ಮವನ್ನು ಇನ್ನೊಂದು ಧರ್ಮಕ್ಕೆ ವಿರುದ್ಧವಾಗಿ ವೈಭವೀಕರಿಸುವುದು, ಒಂದು ಧರ್ಮವನ್ನು ಇನ್ನೊಂದು ಧರ್ಮಕ್ಕೆ ವಿರುದ್ಧವಾಗಿ ವೈಭವೀಕರಿಸುವಂಥದ್ದು. ಆಮೇಲೆ ಒತ್ತಾಯ ಅಂದರೆ ಯಾರೇ ವ್ಯಕ್ತಿಯನ್ನು ಶಾರೀರಿಕ ಹಾನಿ ಉಂಟು ಮಾಡುವ ಅಥವಾ ಅದರ ಬೆದರಿಕೆ ಒಡ್ಡುವ ಮಾನಸಿಕ ಒತ್ತಡ ಅಥವಾ ದೈಹಿಕ ಬಲಪ್ರಯೋಗ ಬಳಸಿ ಆತನ ಇಚ್ಛೆಗೆ ವಿರುದ್ಧವಾಗಿ ಕೆಲಸ ಮಾಡುವಂತೆ ಒತ್ತಾಯಿಸುವುದು, ಇದನ್ನು ಒತ್ತಾಯ ಅಂತ. ಆಮೇಲೆ ಮತಾಂತರ ಅಂದರೆ ಯಾರೇ ವ್ಯಕ್ತಿಯು ತನ್ನ ಸ್ವಂತ ಧರ್ಮವನ್ನು ತ್ಯಜಿಸಿ ಮತ್ತೊಂದು ಧರ್ಮವನ್ನು ಅಳವಡಿಸಿಕೊಳ್ಳುವುದು. ಆಮೇಲೆ ವಂಚನೆ ಅಥವಾ ಬಲವಂತ ಎಂಬುದು ಮತಾಂತರಗೊಂಡ ಅಥವಾ ಮತಾಂತರಗೊಳ್ಳುವಂತೆ ಕೋರಲಾದ ವ್ಯಕ್ತಿಯ ಮೇಲೆ ಒತ್ತಾಯ ಪ್ರದರ್ಶನ ಮಾಡುವಂಥದ್ದು. ವಂಚನೆ ಮೂಲಕ ಸುಳ್ಳು, ಆಮೇಲೆ ಹೆಸರು, ಅಡ್ಡ ಹೆಸರು, ಧಾರ್ಮಿಕ ಸಂಕೇತಗಳ ಅಥವಾ ಅನ್ಯತಾ ವಿಧಾನಗಳ ಮೂಲಕ ಯಾವುದೇ ರೀತಿಯಲ್ಲಿ ಮತ್ತೊಬ್ಬ ವ್ಯಕ್ತಿಯಂತೆ ನಟಿಸುವುದನ್ನು ಒಳಗೊಳ್ಳುತ್ತದೆ. ಎಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿದ್ದಾರೆ. ಮತ್ತು ದೂರನ್ನು ದಾಖಲಿಸುವ ವಿಚಾರವಾಗಿ ಯಾವುದೇ ಮತಾಂತರಗೊಂಡ ವ್ಯಕ್ತಿ, ಆತನ ಪಾಲಕರು, ಸೋದರ ಸಹೋದರಿ, ಆತನಿಗೆ ರಕ್ತ ಸಂಬಂಧಿ, ಮದುವೆ ಅಥವಾ ದತ್ತು ಮೂಲಕ ಸಂಬಂಧಿಯಾದ ಯಾವುದೇ ರೀತಿಯಲ್ಲಿ ಸಹವರ್ತಿ ಅಥವಾ ಸಹೋದ್ಯೋಗಿಯಾದ ಇತರ ಯಾರೇ ವ್ಯಕ್ತಿಯು 3ನೇ ಪ್ರಕರಣದ ಉಪಬಂಧಗಳನ್ನು ಉಲ್ಲಂಘಿಸುವಂಥ ಮತಾಂತರದ ಬಗ್ಗೆ ದೂರುಗಳನ್ನು ದಾಖಲಿಸಬಹುದು ಅಂತ. ಮತ್ತು ದೂರುಗಳ ಈ ಒಂದು ಪ್ರಕರಣದಲ್ಲಿ ದಂಡನೆ, ಪ್ರಕರಣಕ್ಕೆ ಉಪಬಂಧಗಳನ್ನು ಉಲ್ಲಂಘಿಸುವಂಥ ಯಾವುದೇ ವ್ಯಕ್ತಿಯ 3 ವರ್ಷದಿಂದ 10 ವರ್ಷ ಶಿಕ್ಷೆ ಇದೆ. ಹೌದು. ಸಿವಿಲ್ ಹೊಣೆಗಾರಿಕೆ ಅಂತ ಹಾಕಿದ್ದಾರೆ. 3 ವರ್ಷಗಳ ಅವಧಿಯು ಆದರೆ 5 ವರ್ಷಗಳ ತನಕ ವಿಸ್ತರಣೆ ಮಾಡಬಹುದಾದ ಅವಧಿಯ ಜೈಲು ಶಿಕ್ಷೆ ಮತ್ತು ದಂಡ, ಈ ವಿಚಾರಗಳನ್ನು ಕೂಡ ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ದಂಡ ಎಷ್ಟು 10 ಲಕ್ಷ ಏನೋ ಇದ್ದಾಗಿದೆ. ಹೌದು. ಅದರಲ್ಲಿ 5 ವರ್ಷಗಳವರೆಗೆ ವಿಸ್ತರಿಸಬಹುದಾದ ಕಾರಾಗೃಹವಾಸ, ಇವೆರಡರಲ್ಲಿ ಯಾವುದು ಒಂದು ಬಗೆಯ ಕಾರಾವಾಸದಿಂದ ದಂಡಿತನಾಗತಕ್ಕದ್ದು ಮತ್ತು 25,000 ರೂಪಾಯಿಗಳ ದಂಡ ಮಿನಿಮಮ್. ಅದು ಹೌದು, ಮಿನಿಮಮ್ 10 ಲಕ್ಷ ತನಕ ಹೋಗ್ಬೋದು. ಆಮೇಲೆ ಅನುಸೂಚಿತ ಜಾತಿ ಅಥವಾ ಅನುಸೂಚಿತ ಪಂಗಡಕ್ಕೆ ಸೇರಿದ ವ್ಯಕ್ತಿಯ ಸಂದರ್ಭದಲ್ಲಿ ಅಲ್ಲಿ ಶಿಕ್ಷೆ ಇನ್ನೂ ಜಾಸ್ತಿ. ಹೌದು, ಅಲ್ಲಿ ಶಿಕ್ಷೆ ಅವರಿಗೆ 3 ವರ್ಷಗಳ ಅವಧಿಯ 10 ವರ್ಷಗಳ ಅವಧಿಯ ತನಕ ವಿಸ್ತರಣೆ ಮಾಡಬಹುದು. 3 ರಿಂದ 10 ವರ್ಷ. 3 ವರ್ಷಗಳಿಂದ SC ST ಮತ್ತೆ ಮಹಿಳೆ ಕೂಡ ಇರಬೇಕು, ಮತ್ತೆ ಅಪ್ರಾಪ್ತ ವಯಸ್ಕರು. ಹೌದು. ಆಮೇಲೆ ಇದು ಕೂಡ ಅಷ್ಟೇ, ದಂಡ ಅದನ್ನು 50,000 ರೂಪಾಯಿಗೆ ಇದು ಮಾಡಿದ್ದಾರೆ ಅದರಲ್ಲಿ. ಸೊ ಆಮೇಲೆ ಇದು ಅಲ್ಲದೆ ಮತಾಂತರ ಸಂದರ್ಭದಲ್ಲಿ 3ನೇ ಪ್ರಕರಣದ ಅಥವಾ ಉಪಬಂಧಗಳನ್ನು ಯಾರಾದರೂ ಉಲ್ಲಂಘಿಸಿದರೆ ಅವರು 3 ವರ್ಷಗಳ ಅವಧಿಯ ಅದರ ಜೊತೆಗೆ 10 ವರ್ಷಗಳಿಗೆ ವಿಸ್ತರಿಸಬಹುದಾದ ಅವಧಿಯ ಕಾರಾವಾಸದಿಂದ ಇವೆರಡರಲ್ಲಿ ಯಾವುದು ಒಂದು ಬಗೆಯ ಕಾರಾಗೃಹದಿಂದ ದಂಡಿತರಾಗತಕ್ಕದ್ದು ಹಾಗೂ 1 ಲಕ್ಷ ರೂಪಾಯಿ ಫೈನ್ ಕೊಡುವಂಥದ್ದು. ಆಮೇಲೆ ಇನ್ನೊಂದು ಅಷ್ಟು ಪ್ರಕರಣಗಳಲ್ಲಿ ನೀವು ಹೇಳಿದಾಗ 2 ಲಕ್ಷ ರೂಪಾಯಿಯ ಫೈನ್ ಕೊಡುವಂಥದ್ದು. ಸೊ ಈ ರೀತಿಯ ವಿಚಾರಗಳನ್ನೆಲ್ಲ ಇವತ್ತು ಮಂಡಿಸಲಾದಂಥ ಈ ಒಂದು ಮಸೂದೆಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಆಮೇಲೆ ಧಾರ್ಮಿಕ ಮತಾಂತರಗೊಳ್ಳುವವರು ಘೋಷಣೆ ಮಾಡಿಕೊಳ್ಳುವಂಥದ್ದು. ಮತಾಂತರಗೊಂಡ ವ್ಯಕ್ತಿಯು ಮತಾಂತರದ ದಿನಾಂಕದಿಂದ 30 ದಿನಗಳ ಒಳಗಾಗಿ ನಮೂನೆ 3ರಲ್ಲಿ ಆತನು ಮತಾಂತರದ ದಿನಕ್ಕೆ ಆ ದಿನಾಂಕವನ್ನೆಲ್ಲ ಉಲ್ಲೇಖ ಮಾಡಿ ಅವರು ಜಿಲ್ಲಾ ದಂಡಾಧಿಕಾರಿಗಳ ಗಮನಕ್ಕೆ ತರಬೇಕು. ಅವರು ಘೋಷಣೆ ಮಾಡ್ತಾರೆ ಇವರು ಮತಾಂತರಗೊಂಡಿದ್ದಾರೆ ಅಂತ ಹೇಳಿ. ಸದರಿ ಘೋಷಣೆಯ ಅಗತ್ಯ ವಿವರಗಳನ್ನು ಆ ವಿಚಾರಗಳನ್ನೆಲ್ಲ ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಆಮೇಲೆ ಯಾವುದೇ ಸಂಸ್ಥೆಯು ಈ ಅಧಿನಿಯಮವನ್ನು ಉಲ್ಲಂಘಿಸಿದರೆ ಸಂಸ್ಥೆಯ ವ್ಯವಹಾರಗಳ ಪ್ರಭಾವದಲ್ಲಿರುವ ವ್ಯಕ್ತಿ ಅಥವಾ ವ್ಯಕ್ತಿಗಳು ಅಥವಾ ಅದರಲ್ಲಿ ಅವರನ್ನು ಕೂಡ ದಂಡನೆಗೆ ಒಳಪಡಿಸುವಂಥ ವಿಚಾರಗಳು. ಸೊ ಇದು ಒಟ್ಟು ಇವತ್ತು ವಿಧಾನಸಭೆ ಒಳಗಡೆ ಮಂಡನೆ ಮಾಡಲಾದಂಥ ಈ ಒಂದು ಹೌದು ಇದರಲ್ಲಿ
ಉಲ್ಲೇಖ ಮಾಡಲಾಗಿರುವಂಥ ವಿಚಾರಗಳು ಮತ್ತು ಅದರಲ್ಲಿ ಏನು ಜಿಲ್ಲಾಧಿಕಾರಿಗೆ ಸಬ್ಮಿಟ್ ಮಾಡುವಂಥ ನಮೂನೆ ಏನಿದೆ ಆ ನಮೂನೆಯ ಪಟ್ಟಿಯನ್ನು ಕೂಡ ಅದರಲ್ಲಿ ಕೊಟ್ಟಿರ್ತಾರೆ. ಒಂದು ಧರ್ಮದಿಂದ ಮತ್ತೊಂದು ಧರ್ಮಕ್ಕೆ ಉದ್ದೇಶಿತ ಮತಾಂತರದ ಕುರಿತು ನೋಟಿಸ್ ಅಂದರೆ ಜಿಲ್ಲಾಧಿಕಾರಿಗೆ ಅಫಿದಾವಿತ್ ಕೊಡುವಂಥದ್ದು. ಆತನ ಹೆಸರು, ಊರು ಮತ್ತು ವಯಸ್ಸು ಮತ್ತು ಯಾವ ಧರ್ಮದಿಂದ ಯಾವ ಧರ್ಮಕ್ಕೆ ಮತಾಂತರ ಆದದ್ದು, ಎಷ್ಟನೇ ತಾರೀಕಿಗೆ, ಆ ಎಲ್ಲ ವಿಚಾರಗಳನ್ನು ಬರೆದು ಆತ ಒಂದು ಅಫಿದಾವಿತ್ ಕೊಟ್ಟು ಜಿಲ್ಲಾಧಿಕಾರಿಗಳಿಗೆ ಕೊಡುವಂಥದ್ದು. ಮತ್ತು ಇವೆಲ್ಲ ಇವತ್ತಿನ ಈ ಒಂದು ಇದರಲ್ಲಿ ಇರುವಂಥದ್ದು, ವಿಧೇಯಕದಲ್ಲಿ ಇರುವಂಥದ್ದು. ಈಗ ನಾವು ಈ ವಿಚಾರವಾಗಿ ನಾಳೆಯಿಂದ ಮತ್ತಷ್ಟು ಜೋರಿನ ಕಾವೇರಿದ ಚರ್ಚೆಗಳು ವಿಧಾನಮಂಡಲದಲ್ಲಿ ನಡೆಯುವಂಥ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಇವತ್ತು ಸಂಜೆ ವೇಳೆಗೆ ದೊಡ್ಡ ಮಟ್ಟದಲ್ಲಿ ಪ್ರತಿಪಕ್ಷಗಳು ಈ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತು. ನಾನೀಗ ಮೂಲ ಆರಂಭದ ವಿಚಾರಕ್ಕೆ ಬರ್ತೇನೆ. ಮಂಡನೆ ಈ ಒಂದು ವಿಧೇಯಕವನ್ನು ಮಂಡಿಸ್ತಾರೆ ಅನ್ನೋದು ಇದು ಸಾಕಷ್ಟು ಮುಂಚೆ ಗೊತ್ತಿತ್ತು ಮತ್ತು ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಬಹುಮತದ ಸನಿಯಕ್ಕೆ ಬಿಜೆಪಿ ಬಂದು ನಿಂತಾಗ ಭಾರಿ ಸ್ಪಷ್ಟವಾಗಿತ್ತು ಈ ಒಂದು ಮಸೂದೆಯನ್ನು ಮಂಡಿಸ್ತಾರೆ ಅಂತ. ಆ ಪ್ರಕಾರನೇ ಮಂಡಿಸಿದ್ದಾರೆ ಕೂಡ. ವಿಧಾನ ಪರಿಷತ್ನಲ್ಲಿ ಒಂದು ಸ್ಥಾನ ಮಾತ್ರ ಅವರಿಗೆ ಬಹುಮತಕ್ಕೆ ಕೊರತೆ ಇರುವಂಥದ್ದು. ಇಟ್ ಮೇ ಬಿ ಮ್ಯಾನೇಜಬಲ್, ಯಾಕಂತ ಹೇಳಿದ್ರೆ ಅಲ್ಲಿ ಲಖನ್ ಜಾರಕಿಹೊಳಿ ಸ್ವತಂತ್ರವಾಗಿ ಗೆದ್ದಿದ್ದರು ಕೂಡ ಮೂಲತಃ ಬಿಜೆಪಿಯವರೇ. ಈಗ ನಾವು ಬೇಸಿಕ್ ಚರ್ಚೆಯ ಆಶಯಕ್ಕೆ ಬರುವ ಸರ್. ಓಕೆ. ಮತಾಂತರ, ಧರ್ಮಾಂತರ. ಅಂದರೆ ಈಗ ಕಾಯ್ದೆಯ ಬಗ್ಗೆ ನನಗೂ ಒಂದು ಕನಿಷ್ಠ ತಿಳುವಳಿಕೆ ಇದೆ. ಯಾಕಂದ್ರೆ ಈಗ ಬಂದಿದೆ ಪೇಪರಲ್ಲಿ ಏನು ಹೇಳ್ತಾ ಇದ್ರು, ಕಾಯ್ದೆ ಉದ್ದೇಶ ಏನು ಅಂತೇಳಿ. ಸೊ ಕಾಯ್ದೆಲ್ಲ ಹೇಳುವ ಹಲವು ಉದ್ದೇಶ ಆ್ಯಕ್ಚುಲಿ ಸಂವಿಧಾನದಲ್ಲಿ ಇದೆ. ಆರ್ಟಿಕಲ್ 25ರಿಂದ 28 ಬೇಸಿಕಲಿ ಏನು ಹೇಳ್ತದೆ ಅಂತ ಹೇಳಿದರೆ, ಎಲ್ಲ ಧರ್ಮಗಳಿಗೆ ಅವರವರ ಧರ್ಮವನ್ನು ಆಚರಣೆ ಮಾಡುವ, ಪ್ರಚಾರ ಮಾಡುವ ಸ್ವಾತಂತ್ರ್ಯ ಇದೆ. ಆಚರಣೆ ಮಾಡುವ ಮತ್ತು ಪ್ರಚಾರ ಮಾಡುವ ಸ್ವಾತಂತ್ರ್ಯ ಇದೆ ಎಲ್ಲ ಧರ್ಮೀಯರಿಗೂ, ಎಲ್ಲರಿಗೂ ಇದೆ. ಬಟ್ ಹಾಗೆ ಮಾಡೋ ಹೊತ್ತಿಗೆ ಅದು ಒಟ್ಟು ಸಮಾಜದ ಸ್ವಾಸ್ಥ್ಯಕ್ಕೆ, ಆರೋಗ್ಯಕ್ಕೆ ಮತ್ತೆ ಬಲಾತ್ಕಾರ, ಅಮಿಷಕ್ಕೆ ಎಡೆ ಇರಬಾರ್ದಲ್ಲಿ ಅಂತ ಹೇಳುವ ಒಂದು ಅಂಶ ಕೂಡ ಇದೆ. ಇದೆ ಅಲ್ಲಿ ಸಂವಿಧಾನದಲ್ಲೇ ಇದೆ. ಬಲವಂತ ಮತ್ತು ಆಮಿಷದ ಅದು ಅಲ್ಲಿ ಸಂವಿಧಾನದಲ್ಲಿ ಇದೆ. ಸೊ ಇದರ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ರಾಜ್ಯದಲ್ಲಿ ಇಂಥ ಕಾಯ್ದೆಗಳು ಬಂದಿವೆ. ಅದರ ಬಗ್ಗೆ ನಾವು ಮುಂದೆ ನೋಡುವ. ಅದರಿಂದ ಮೊದಲು ನಾವು ಬೇಸಿಕಲಿ ಆ್ಯಕ್ಚುಲಿ ಒಂದು ಧರ್ಮದಿಂದ ಮತ್ತೊಂದು ಧರ್ಮಕ್ಕೆ ಧರ್ಮ ಬದಲಾಯಿಸುವುದನ್ನು ಆಕ್ಚುಲಿ ಧರ್ಮಾಂತರ ಅಂತ ಹೇಳ್ಬೇಕಿತ್ತು, ಮತಾಂತರ ಅಂತ ಯಾಕೆ ಹೇಳ್ತಾರೆ? ಧರ್ಮಾಂತರ ಆಗ್ಬೇಕಿತ್ತು ಅಲ್ವಾ? ಮತಾಂತರ ಯಾಕೆ ಆಗಿದೆ? ಚರ್ಚೆಯ ವಿಚಾರ, ಒಂದು ಧರ್ಮದಿಂದ ಒಬ್ಬ ವ್ಯಕ್ತಿ ಆ ಧರ್ಮವನ್ನು ಬಿಟ್ಟು ಅಥವಾ ತ್ಯಜಿಸಿ ಇನ್ನೊಂದು ಧರ್ಮಕ್ಕೆ ಹೋಗ್ತಾನಂತಾದ್ರೆ ಅದು ಯಾಕೆ ಮತಾಂತರ? ಅದು ಧರ್ಮಾಂತರ ಅಲ್ಲವೇ ಅನ್ನೋ ಪ್ರಶ್ನೆ ಅಲ್ವಾ? ಯಾಕೆ ಅಂತ ಹೇಳಿದ್ರೆ ಆಕ್ಚುಲಿ ನಮಗೆ ಬೇಸಿಕಲಿ ಭಾರತದಲ್ಲಿ ಬ್ರಿಟಿಷರು ಬರುವವರೆಗೆ ಒಂದು ಧರ್ಮದ ಕಲ್ಪನೆ ಇರಲಿಲ್ಲ. ನಮ್ಮಲ್ಲಿ ಇದ್ದದ್ದೇ ಒಂದು ಪಂಥಗಳ ಕಲ್ಪನೆ ಇತ್ತು, ಮತ ಅಥವಾ ಪಂಥದ ಕಲ್ಪನೆ ಇತ್ತು. ಬಹುಮುಖ್ಯ ಪಂಥಗಳು ಯಾವುದು ಅಂತ ಹೇಳಿದ್ರೆ ವೈಷ್ಣವಿಸಮ್, ವೈಷ್ಣವ ಪಂಥ, ಶೈವ ಪಂಥ, ಶಾಕ್ತ ಪಂಥ ಅಂದ್ರೆ ದೇವಿಯರ ಶಾಕ್ತಿ, ಮತ್ತೆ ಸ್ಮಾರ್ತ ಪಂಥ. ಅದೇ ರೀತಿ ಮತ್ತೆ ಗಣಪತಿ, ಮತ್ತೆ ಈ ಮುರುಘಾ, ಕಾರ್ತಿಕೇಯ ಪಂಥ, ಈಗ ಸಾಕಷ್ಟು ಪಂಥಗಳು ಇವೆ. ಅದು ಅಷ್ಟು ಇರುವುದು ಮಾತ್ರ ಅಲ್ಲ, ಈಗ ವೈಷ್ಣವ ಪಂಥದಲ್ಲಿ ಬಂದರೆ ನಿಮಗೆ ಈಗ ವಿಷ್ಣುವಿಗೆ ಹಲವು ಅವತಾರಗಳಿವೆ. ರಾಮ, ಬಲರಾಮ, ಮತ್ತೆ ಪರಶುರಾಮ, ಕೃಷ್ಣ. ಸೊ ಆ ಅವತಾರಗಳು ಮಾತ್ರ ಅಲ್ಲ, ಅವತಾರಕ್ಕೆ ನಡ್ಕೊಳ್ಳುವವರಿದ್ದಾರೆ. ಅದನ್ನು ಅವರ ದೇವರು ರಾಮನನ್ನು ನಂಬುವವರು, ಕೃಷ್ಣನ್ ನಂಬುವವರು, ಬಲರಾಮನ್ ನಂಬುವವರು, ಅದರ ಆಚರಣೆ ಅವರ ಗುಂಪು ಬೇರೆ ಇದೆ. ಅಷ್ಟು ಮಾತ್ರ ಅಲ್ಲ, ವೈಷ್ಣವ ಪಂಥದೊಳಗೆ ಸಾಕಷ್ಟು ಸಂಪ್ರದಾಯಗಳಿದ್ದವು, ಈಗಲೂ ಇವೆ ಅವು. ಸೊ ಎಂಥ ಸಂಪ್ರದಾಯಗಳಿದ್ದವು ಅಂತ ಹೇಳಿದರೆ, ವೈಷ್ಣವ ಸಂಪ್ರದಾಯ, ಬ್ರಹ್ಮ ಸಂಪ್ರದಾಯ, ರಾಮನಂದಿ ಸಂಪ್ರದಾಯ, ಕುಮಾರ ಸಂಪ್ರದಾಯ, ರುದ್ರ ಸಂಪ್ರದಾಯ, ಹೀಗೆ ತುಂಬ ಸಂಪ್ರದಾಯಗಳು ಇದ್ದವು. ಅದೇ ರೀತಿ ಶೈವಿಸಮ್, ಇಲ್ಲಿ ಶಿವ ಮುಖ್ಯ ದೇವರು, ಶಿವ ಪಂಥದಲ್ಲಿ. ಸೊ ಇಲ್ಲಿ ಕೂಡ ಸಾಕಷ್ಟು ಸಂಪ್ರದಾಯ, ಶೈವ ಸಿದ್ಧಾಂತ, ಶೈವ ಅದ್ವೈತ, ಪಾಶುಪತ, ಮತ್ತೆ ಅಘೋರಿ, ಕಪಾಲಿಕ, ನಾಥ ಪಂಥ. ಕದ್ರಿ ದೇವಸ್ಥಾನ ಇದೆ ಅಲ್ವಾ, ಅದು ನಾಥ ಪಂಥದ ಮಂಜುನಾಥೇಶ್ವರ ದೇವಸ್ಥಾನ. ಹಾಗೆ ಲಿಂಗಾಯತ ಧರ್ಮ, ಅದು ಕೂಡ ಶೈವ ಪರಂಪರೆಗೆ ಬರುವಂತದ್ದು. ಅಂದ್ರೆ ನಮ್ಮಲ್ಲಿ ಹೀಗೆ ಎಷ್ಟು ಗುಂಪುಗಳು ನೀವು ಆಲೋಚನೆ ಮಾಡಿ. ಅದೇ ರೀತಿ ಶಕ್ತಿ ಪಂಥ ಅಂದ್ರೆ ದೇವಿಯನ್ನು ಆರಾಧಿಸುವವರಲ್ಲಿ
ಅಲ್ಲಿ ಕಾಳಿ, ಪಾರ್ವತಿ, ದುರ್ಗಾ, ಲಕ್ಷ್ಮಿ, ಸರಸ್ವತಿ ಅಂತ ದೇವಿಯರನ್ನು ಆರಾಧಿಸುವ ಜನರಿದ್ದಾರೆ. ಸ್ಮಾರ್ತರು ಇವರು ಎಲ್ಲ ದೇವರನ್ನು ಸಮಾನರು ಅಂತ, ಯಾವುದೋ ಒಬ್ಬ ದೇವರು ಮುಖ್ಯ ಅಂತಲ್ಲ. ಈಗ ವೈಷ್ಣವರಿಗೆ ವಿಷ್ಣು ಮುಖ್ಯ, ಶೈವರಿಗೆ ಶಿವ ಮುಖ್ಯ, ಹಾಗೆ ಈ ಶಾಕ್ತರಿಗೆ ದೇವಿ ಮುಖ್ಯ. ಸೊ ಇವರಿಗೆ ಎಲ್ಲ ದೇವರು ಸಮಾನರು, ಒಂದು ದೇವರು ಅಂತ ಇವರೇನು ಹೇಳೋದಿಲ್ಲ. ಸೊ ಹೀಗಾಗಿ ನಮ್ಮಲ್ಲಿ ಹಲವು ಪಂಥಗಳಿದ್ದವು ಬ್ರಿಟಿಷರು ಬರುವ ಮೊದಲು ಇಲ್ಲಿ. ಸೊ ಅವ್ರು ಬಂದ ನಂತರ ಅವರಿಗೆ ಒಂದೊಂದು ಪಂಥ ಅದಕ್ಕೆ ನಡ್ಕೊಳ್ಳೋರು, ಮತ ಅದರ ಒಂದು ಮತ ಅದು ಪಂಥ ಅಥವಾ ಒಂದು ಮತ, ಅದಕ್ಕೆ ನಡ್ಕೊಳ್ಳುವವರು ಅವರು. ಸೊ ಅವರ ಆಚಾರ ವಿಚಾರಗಳು ಬೇರೆ ಬೇರೆನೇ ಇದ್ದವು. ಎಷ್ಟೋ ಸಾರಿ ಶೈವ ವರ್ಸಸ್ ವೈಷ್ಣವ ಹಾವು ಮುಂಗುಸಿ ಜಗಳ ಥರ ಇತ್ತು. ಇವತ್ತು ಹಿಂದೂ ಮುಸ್ಲಿಂ ನಾವು ಏನು ಮಾತಾಡ್ತಿದ್ದೇವಲ್ಲ ಅಂಥ ಜಗಳಗಳು ಹಿಂದೆ ಚರಿತ್ರೆಯಲ್ಲಿ ಶೈವ ವರ್ಸಸ್ ವೈಷ್ಣವ ನಡೆದಿವೆ. ವಿಜಯನಗರದಲ್ಲಿ ಒಂದು ಕ್ಲಾಸಿಕ್ ಕೇಸ್ ಇದೆ, ವಿಜಯನಗರ ಎಂಪೈರ್. ಸೊ ಎಲ್ಲ ಏನು ಹೇಳ್ತಾರೆ, ವಿಜಯನಗರ ಮುಸ್ಲಿಂ ದಾಳಿಯಿಂದ ನಾಶ ಆಯಿತು ಅಂತೇಳಿ. ಅಲ್ಲಿ ಬೇಸಿಕಲಿ ನೀವು ಈಗ ಹೋಗಿ ನೋಡಿದ್ರು ಶೈವ ಟೆಂಪಲ್ ಎಲ್ಲ ಸರಿಯಾಗಿ ಇದೆ, ಅದಕ್ಕೆ ಪೂಜೆ ನಡೀತಾ ಇದೆ. ವೈಷ್ಣವ ಟೆಂಪಲ್ ಎಲ್ಲ ನಾಶ ಆಗಿದೆ, ಅಲ್ಲಿ ಪೂಜೆ ನಡೀತಾನೆ ಇಲ್ಲ ಅಲ್ಲಿ. ಅಂದರೆ ಇಸ್ ಮೇನ್ಲಿ ಬಿಕಾಸ್ ಆಫ್ ಈ ಶೈವ ವರ್ಸಸ್ ವೈಷ್ಣವ ಟಗ್ ಆಫ್ ವಾರ್ ಇದೆಲ್ಲ ವಿಜಯನಗರ ಕಾಲದಲ್ಲಿ. ಅದರಿಂದ ಏನಾಗಿದೆ, ಆ ಮುಸ್ಲಿಮರ ದಾಳಿಯಲ್ಲಿ ಹೊಡೆದು ಹೋಗುವಾಗ ಇವರೊಳಗಿನ ಜಗಳ ಕೂಡ ಅದರಲ್ಲಿ ಸೇರಿಕೊಂಡಿದೆ. ಸೊ ಹೀಗಾಗಿ ನಾವು ಇವತ್ತು ಮತಾಂತರ, ಹಿಂದೂ ಮುಸ್ಲಿಂ ಮತಾಂತರ ಬಗ್ಗೆ ಮಾತಾಡ್ತಾ ಇದ್ದೇವೆ. ಒಂದು ಕಾಲದಲ್ಲಿ ಈ ಬ್ರಿಟಿಷರು ಬರೋ ಮೊದಲು ನಮ್ಮಲ್ಲಿ ಪಂಥಗಳು ಜೀವಂತ ಇದ್ದವು. ಬ್ರಿಟಿಷರು ಬಂದ ನಂತರ ಏನಾಯಿತು ಅಂತ ಹೇಳಿದ್ರೆ ಸೆನ್ಸಸ್ ಶುರು ಮಾಡಿದ್ರು ಅವರು. ಸೆನ್ಸಸ್ ಶುರು ಮಾಡೋ ಅವರಿಗೇನು ಅಂತ ಹೇಳಿದ್ರೆ ಈ ಪಂಥದ ಕಲ್ಪನೆ ಇಲ್ಲ ಪಶ್ಚಿಮದಲ್ಲಿ. ಅಲ್ಲಿ ಒಂದು ಧರ್ಮ, ಅದಕ್ಕೊಂದು ಪ್ರವಾದಿ, ಅದಕ್ಕೊಂದು ಧರ್ಮ ಗ್ರಂಥ, ಭಾಷೆ, ಈಗೆಲ್ಲ ಈಗ ಕ್ರಿಶ್ಚಿಯಾನಿಟಿ ಅಂತ ಹೇಳುವಾಗ ಯೇಸು ಕ್ರಿಸ್ತ ಪ್ರವಾದಿ, ಬೈಬಲ್ ಅವರ ಧರ್ಮ ಗ್ರಂಥ. ಸೊ ಹಾಗಾಗಿ ಆ ದೃಷ್ಟಿಯಲ್ಲಿ ಅವರು ಇಲ್ಲಿಯ ಧರ್ಮವನ್ನು ಕೂಡ ನೋಡ್ಲಿಕ್ಕೆ ಶುರು ಮಾಡಿದ್ರು. ಆ ಒಂದು ಚೌಕಟ್ಟಲ್ಲಿ ಇಲ್ಲಿ ಕೂಡ ಒಂದು ಧರ್ಮ ಇರಬೇಕು ಅಂತೇಳಿ ಧರ್ಮ ಅಥವಾ ಭಾರತದ ನಂಬಿಕೆಗಳನ್ನು ಕೂಡ ಅವರು ಆ ರೀತಿಯ ಒಂದು ಪ್ಯಾರಾಮೀಟರ್ ಅಲ್ಲೇ ಆ ಚೌಕಟ್ಟಲ್ಲಿ ನೋಡ್ಲಿಕ್ಕೆ ಶುರು ಮಾಡಿದ್ರು. ಆ ಚೌಕಟ್ಟಲ್ಲಿ ಶುರು ಮಾಡುವಾಗ ಏನಾಯ್ತು, ಇವರು ಕೂಡ ಅದಕ್ಕೆ ಇಲ್ಲಿ ಇದ್ದವರು ಕೂಡ ಬೇಕಾದಷ್ಟು ಅಂಕಿ ಅಂಶಗಳನ್ನು ಕೊಡ್ಲಿಕ್ಕೆ ಶುರು ಮಾಡಿದ್ರು. ಯಾಕಂದ್ರೆ ಕೊಡ್ತಾ ಇದ್ದವ್ರು ಯಾರು, ಇವರೇ ಇದ್ದವ್ರು, ಮೇಲಿದ್ದವ್ರೆ. ಕೊಡ್ತಾ ಇದ್ರು ಅವರು. ಸೊ ನಮ್ಮದು ಶ್ರೇಷ್ಠ, ನಮ್ದು ಅವ್ರದ್ದು ಆಚರಣೆ ಹೀಗಿದೆ ಆಗಿದೆ ಅಂತ ಅದರ ಬೇಸಲ್ಲಿ ಒಂದು ವರ್ಗೀಕರಣ ಮಾಡಿದ್ರು. ಇವರು ಹಿಂದೂಗಳು, ಇವರು ಮುಸ್ಲಿಮರು, ಇವರು ಕ್ರಿಶ್ಚಿಯನ್ಸ್ ಅಂತ. ಸೊ ಹೀಗೆ ಶುರುವಾದ್ದು. ಸೊ ಹಾಗಾಗಿ ಮತಾಂತರ ಅಂತ ಹೇಳೋದು ನಿಜವಾಗಿ ಧರ್ಮಕ್ಕೆ ಒಂದು ಧರ್ಮದ ನೆಲೆ ಇಲ್ಲದ ಒಂದು ಸ್ಥಿತಿ ಅದು. ಸೊ ಇವತ್ತು ಕೂಡ ಮತಾಂತರ ನಿಷೇಧ ಕಾಯ್ದೆ ಅಂತೇಳಿ ನಾವು ಧರ್ಮವನ್ನು ಒಪ್ಪಿಕೊಳ್ಳಲ್ಲ ಅಂತ ಲೆಕ್ಕ. ಒಂದರ್ಥ ನೋಡಿದರೆ ಮತಾಂತರ ನಿಷೇಧ ಕಾಯ್ದೆ ತರೋದರಿಂದ. ಸೊ ಇದು ನಮಗೆ ಎಲ್ರಿಗೂ ಅರ್ಥ ಆಗಬೇಕು. ಇವತ್ತು ನಾವು ಹಿಂದೂ ಮುಸ್ಲಿಂ ಅಂತ ಕಚ್ಚಾಡ್ತಾ ಇದ್ದೇವೆ, ಬಟ್ ವಾಸ್ತವದಲ್ಲಿ ಒಂದು ಕಾಲದೊಳಗೆ ನಮ್ಮೊಳಗೆ ಈ ಪಂಥಗಳ ನಡುವೆ ಇರುವ ಕಚ್ಚಾಟ ಇದೆಯಲ್ಲ, ಅದು ಇದಕ್ಕಿಂತಲೂ ಭಯಾನಕವಾಗಿತ್ತು. ಓಕೆ, ಹಾಗಾದರೆ ಮತಾಂತರ ನಿಷೇಧ ಕಾಯ್ದೆ ಯಾಕೆ ಅಂತ? ಹೌದು, ಮತಾಂತರ ನಿಷೇಧ ಕಾಯ್ದೆ ಯಾಕೆ ಅಂತ ಹೇಳಿದ್ರೆ, ನಾನು ಹೇಳಿದೆ ಆಗಲೇ ನಿಮಗೆ ಹೇಳಿದೆ, ಇದು ಆ್ಯಕ್ಚುಲಿ ಇದೊಂದು ಪಶ್ಚಿಮದ ರಾಷ್ಟ್ರೀಯತೆ ಕಲ್ಪನೆಯಿಂದ ಸೃಷ್ಟಿಯಾದ ಒಂದು ಸಮಸ್ಯೆ ಇದೆ ಆ್ಯಕ್ಚುಲಿ. ಆಗ ನಿಮಗೆ ಹೇಳಿದೆ ಪಶ್ಚಿಮದಲ್ಲಿ ರಾಷ್ಟ್ರೀಯತೆಯನ್ನು ಹೇಗೆ ಕಲ್ಪಿಸಿಕೊಂಡಿದ್ದಾರೆ ಅಂತ ಹೇಳಿದರೆ, ಅಲ್ಲೇ ಒಂದು ದೇಶ ಅಂತ ಹೇಳುವಾಗ ಒಂದು ಧರ್ಮ, ಒಂದು ಪ್ರವಾದಿ, ಒಂದು ಧರ್ಮ ಗ್ರಂಥ, ಮತ್ತು ಅವರಿಗೊಂದು ದೇಶ ಅಂತ ಹೇಳುವ ದೃಷ್ಟಿಯಲ್ಲಿ ಆಗಿದೆ. ಅಂದರೆ ಅವರಲ್ಲೊಂದು ರಾಷ್ಟ್ರೀಯ ಕಲ್ಪನೆ ಇದರಿಂದ ಸೃಷ್ಟಿಯಾಗಿದೆ. ಸೊ ಆಲ್ಮೋಸ್ಟ್ ಆ ಅಂತಾರಾಷ್ಟ್ರೀಯ ಕಲ್ಪನೆಯನ್ನೇ ಬಿಜೆಪಿಯವರು ಯಥಾ ರೀತಿ ಆಮದು ಮಾಡಿಕೊಂಡಿದ್ದಾರೆ. ಅಂದರೆ ಇಲ್ಲಿಯ ಬಹುತ್ವದ ನೆಲೆಯನ್ನು ಗಣನೆಗೆ ತೆಗೆದುಕೊಳ್ಳದೆ ಸೊ ಇವರು ಕೂಡ ನೋಡಿ, ಬಿಜೆಪಿಯ ಇಡೀ ಸಾಂಸ್ಕೃತಿಕ ರಾಜ್ಯಕ್ಕೆ ಏನು ಮಾತಾಡ್ತಾ ಇದೆ, ಕಲ್ಚರಲ್ ಪಾಲಿಟಿಕ್ಸ್, ಇವರು ಮಾತಾಡ್ತಿರೋದೇನು ಅಂತ ಹೇಳಿದ್ರೆ ಒಂದು ದೇಶ, ಒಂದು ಭಾಷೆ, ಒಂದು ಧರ್ಮ, ಹಿಂದಿ, ಹಿಂದೂ, ಹಿಂದೂಸ್ತಾನ್ ಅಂತ. ಇದು ನಮ್ಮಲ್ಲಿ ಸೃಷ್ಟಿಯಾದ್ದಲ್ಲ, ಇದು ಪರದೇಶದ್ದು, ಪರಕೀಯ, ಇದು ಆಮದದ್ದು. ಆ ಕಾನ್ಸೆಪ್ಟೇ ಪರಕೀಯ, ವೆಸ್ಟ್ ಇಂದ ಬಂದದ್ದು. ಸೊ ಹೀಗಾಗಿ ಇವರ ಕಲ್ಚರಲ್ ಪಾಲಿಟಿಕ್ಸ್ ಅಲ್ಲೇ ಅದೊಂದು ಎಜೆಂಡಾ ಇದೆ. ಸೊ ಹಿಂದಿನಿಂದ ಇತ್ತು ಅದು, ಈಗಲ್ಲ. ಆ ಬಿಜೆಪಿಯ ಇದರಲ್ಲಿ ಅದು ಇದೆ. ಇದೇ ಕಾರಣದಿಂದ ಈಗ ಇವತ್ತು ನಮ್ಮಲ್ಲಿ ಕರ್ನಾಟಕದಲ್ಲಿ ಈಗ ಈ ಕಾಯ್ದೆ ಬಂದಿದೆ 2021ರಲ್ಲಿ. ಬಟ್ ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ಬಾರಿ ಹಿಂದೆನೇ ಈ ಕಾಯ್ದೆಗಳು ಬಂದಿವೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಮೊದಲೇ ಈ ರೀತಿ ಮತಾಂತರ ನಿಷೇಧ ಕಾಯ್ದೆ ಜಾರಿಯಲ್ಲಿ ಇತ್ತು. ಒರಿಸ್ಸಾ ನಿಮಗೆ ಹೇಳ್ತಾರೆ, ಒರಿಸ್ಸಾದಲ್ಲಿ 1967ರಲ್ಲಿ, ಮಧ್ಯಪ್ರದೇಶದಲ್ಲಿ
1968ರಲ್ಲಿ ಮತಾಂತರ ನಿಷೇಧ ಕಾಯ್ದೆ ಬಂದಿದೆ. ಅರುಣಾಚಲ ಪ್ರದೇಶದಲ್ಲಿ 1978ರಲ್ಲಿ, ಛತ್ತೀಸ್ಗಢಲ್ಲಿ 2006ರಲ್ಲಿ, ಗುಜರಾತಲ್ಲಿ 2003ರಲ್ಲಿ, ಹಿಮಾಚಲ ಪ್ರದೇಶದಲ್ಲಿ 2006ರಲ್ಲಿ, ಜಾರ್ಖಂಡಲ್ಲಿ 2017ರಲ್ಲಿ, ಮತ್ತೆ ಉತ್ತರಾಖಂಡಲ್ಲಿ 2018ರಲ್ಲಿ, ಮತ್ತೆ ಕೆಲವು ವರ್ಷಗಳ ಹಿಂದೆ UPಯಲ್ಲಿ ಕೂಡ ಬಂದಿದೆ. 2019 ಇರಬೇಕು, UPಯಲ್ಲಿ ಕೂಡ ಬಂತು. ಬಟ್ ಇಲ್ಲಿ ಇಷ್ಟೆಲ್ಲ ಈ ಪ್ರತಿ ರಾಜ್ಯದಲ್ಲಿ ಮತಾಂತರ ನಿಷೇಧ ಕಾಯ್ದೆ ತಂದ ಎಲ್ಲ ಪಕ್ಷಗಳು ಕೂಡ ಅದರಲ್ಲಿ ಮುಕ್ಕಾಲು ಭಾಗ ಬಿಜೆಪಿಯವರೇ ತಂದದ್ದು. ಬಟ್ ಆಸಕ್ತಿ ಅವರಿಗೆ, ಯಾಕಂದ್ರೆ ನಾನು ಹೇಳಿದಲ್ಲ, ಅವರ ಹಿಂದೂ ರಾಷ್ಟ್ರದ ಕಲ್ಪನೆ ಇದೆ ಅಲ್ವಾ, ಅದ್ರಲ್ಲಿ ಎರಡು. ಈಗ ಹಿಂದೂ ರಾಷ್ಟ್ರ ಅಂತ ಹೇಳಿದ್ರೆ ಯಾರು ಹಿಂದೂಗಳು ಅಂತೇಳಿ ಅವರು ಈಗಾಗಲೇ ಒಂದು ಸೃಷ್ಟಿ ಮಾಡಿಕೊಂಡಿದ್ದಾರೆ. ಪಶ್ಚಿಮದ ಕ್ರಿಶ್ಚಿಯಾನಿಟಿಯನ್ನು ಗಮನದಲ್ಲಿಟ್ಟುಕೊಂಡು ಇರ್ಬೋದು. ಯಾಕಂದ್ರೆ VHP ವಿಶ್ವ ಹಿಂದೂ ಪರಿಷತ್ ಅಂತೇಳಿ ಕೆಲವು ಸಲ ನನಗೆ ನಮ್ಮ ಕ್ರಿಶ್ಚಿಯನ್ರ ಪೋಪು ವ್ಯಾಟಿಕನ್ಗೆಲ್ಲ ಸಮಾನಾಂತರವಾಗಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮದು ಕೂಡ ಒಂದು ದೊಡ್ಡ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಂಡಾಗೆ ಇದೆ. ಅದೇ ಹಿನ್ನೆಲೆಯಲ್ಲಿ ಅವರು ಒಂದು ದೇಶವನ್ನು ಕಟ್ಟಿಕೊಳ್ಳುವಾಗ ಕೂಡ ಹಿಂದೂ ರಾಷ್ಟ್ರದ ಕಲ್ಪನೆ ಹಿಂದೆ ನಾನು ಹೇಳಿದ ಹಿಂದೂಸ್ತಾನ್ ಅಂತ ಹೇಳುವ ಹೊತ್ತಿಗೆ ಈಗ ಹಿಂದೂಗಳು ಎಷ್ಟು ಒಟ್ಟಾಗಿರ್ತಾರ ಅಷ್ಟು ಇವರ ಬಲ ಜಾಸ್ತಿ ಆಗ್ತದೆ. ಒಂದು ವೇಳೆ ಮತಾಂತರ ಆಗಿ ಅವರು ಕ್ರಿಶ್ಚಿಯಾನಿಟಿಗೆ ಹೋಗಿ ಅಥವಾ ಇಸ್ಲಾಮಿಗೆ ಹೋಗಿ ಹಿಂದೂಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋದಾಗೆ ಇವರು ಹಿಂದೂ ರಾಷ್ಟ್ರದ ಕಲ್ಪನೆಯನ್ನೇ ಜಾರಿಗೆ ತರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ. ಸೊ ಹೀಗಾಗಿ ಅವರ ಲಾರ್ಜರ್ ಒಂದು ಕಲ್ಚರಲ್ ಪೊಲಿಟಿಕ್ಸ್ ಎಜೆಂಡಾ ಇದೆ ಅಲ್ಲ, ಆ ಅಚೀವ್ಮೆಂಟ್ಗೆ ಇಂಥ ಕಾಯ್ದೆಗಳು ಬೇಕು. ಇದು ಒಂದು ಅಂದ್ರೆ ಇದೆಲ್ಲ ದೂರದೃಷ್ಟಿಯ ಲೆಕ್ಕಾಚಾರಗಳು. ಬಟ್ ತಕ್ಷಣದ ಲೆಕ್ಕಾಚಾರ ನೀವು ಆಗ ಹೇಳಿದ್ರಲ್ಲ, ಈ ಕರ್ನಾಟಕದವ್ರು ಯಾಕೆ ಇಷ್ಟು ತರಾತುರಿ ಮಾಡಿದ್ರು ಅಂತ ಹೇಳಿದ್ರೆ, ಈಗ ಕರ್ನಾಟಕಕ್ಕೆ ಗೊತ್ತಿದೆ ಕರ್ನಾಟಕದ ರಾಜಕೀಯ ಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಯಡಿಯೂರಪ್ಪನವರು ಹೋಗಿ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಮುಖ್ಯಮಂತ್ರಿ ಆದ ನಂತರ ನಡೆದ MLC ಎಲೆಕ್ಷನಲ್ಲಿ ಅವರದೇ ಪಕ್ಕದ ತಾಲೂಕು ಶಿಗ್ಗಾವಿ ಆಗಿದ್ರೆ ಪಕ್ಕದ ತಾಲೂಕು ಹಾನ್ಗಳಲ್ಲಿ ಕ್ಯಾಂಡಿಡೇಟ್ ಸೋತಿದೆ. ಅಷ್ಟು ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅವರು 11 ಸೀಟು ಪಡ್ಕೊಂಡಿದ್ದಾರೆ. ಒಂದು ಅಧಿಕಾರದಲ್ಲಿರುವ ಪಕ್ಷ ಮತ್ತೆ ವಿರೋಧ ಪಕ್ಷ ಸಮಬಲ ಪಡೆಯುವುದು ಅಂತ ಹೇಳಿದ್ರೆ ಬಹುತೇಕ ಸಂದರ್ಭ ಏನಾಗ್ತದೆ ಅಂತ ಹೇಳಿದ್ರೆ ಅಧಿಕಾರದಲ್ಲಿದ್ದ ಪಕ್ಷ ಹೆಚ್ಚು ಸೀಟು ಪಡೀತದೆ. ಎಲೆಕ್ಷನ್ಗಳಲ್ಲಿ ಸಾಮಾನ್ಯವಾಗಿ ಅಧಿಕಾರಾರೂಢ ಪಕ್ಷವೇ ಹೆಚ್ಚು ಸ್ಥಾನವನ್ನು ಗೆಲ್ಲುವಂಥದ್ದು ಸಾಮಾನ್ಯ. ಸೊ ಬಟ್ ಅನ್ಫಾರ್ಚುನೇಟ್ಲಿ ನೋಡಿ ಇಂಥ ಸ್ಥಿತಿ ಬಂದಿದೆ. ಅದು ಆಕ್ಚುಲಿ ಏನಾಗಿದೆ, ಅವರ ಒಳಗೆ ಒಂದು ದೊಡ್ಡ ಮಟ್ಟಿನ ತುಮುಳ ಸೃಷ್ಟಿ ಮಾಡಿರ್ಬೇಕು, ಒಂದು ರೀತಿಯ ಇನ್ಸೆಕ್ಯೂರಿಟಿ. ನೆಕ್ಸ್ಟ್ 2023 ಅಸೆಂಬ್ಲಿ ಎಲೆಕ್ಷನ್ ಇದೆ, ಆ ಸ್ಥಿತಿ ಏನಾಗಬಹುದು. ಬಟ್ ಇದ್ರ ಜೊತೆ ಕಾಂಗ್ರೆಸ್ಸಿಗೂ ಬಾರಿ ಕಾನ್ಫಿಡೆನ್ಸ್ ಬಂದಿದೆ. ಸೊ ನಾವು ಈ ಸಾರಿ ಒಂದು ಚಾನ್ಸ್ ಇದೆ ಅಂತೇಳಿ. ಸೊ ಇದೆಲ್ಲವೂ ಇವರ ಬಿಜೆಪಿಯ ನೆಕ್ಸ್ಟ್ ಎಲೆಕ್ಷನ್ ಇನ್ಸೆಕ್ಯೂರಿಟಿ ಕೂಡ ಇಲ್ಲಿ ಕೆಲಸ ಮಾಡಿರ್ಬೋದು, ಈ ಮತಾಂತರ ನಿಷೇಧ ತಂದಿದ್ರಲ್ಲಿ. ಸೊ ಇದು ಈ ದೃಷ್ಟಿಯಿಂದ ಮತಾಂತರ ನಿಷೇಧ ಜಾರಿಗೆ ಬಂದಿದೆ ಅಂತ ಅನಿಸ್ತದೆ ನನಗೆ. ಎಸ್, ಈ ಹಿಂದೆ ಈ ಮೊದಲು ಈ ಪೂರ್ವದಲ್ಲಿ ಜನ ಯಾಕೆ ಆ ಮತಾಂತರ ಆಗ್ತಾ ಇದ್ರು ಅಂತ, ದಿಸ್ ವೆರಿ ಇಂಪಾರ್ಟೆಂಟ್. ಆಕ್ಚುಲಿ ಈಗ ಇವರಿಲ್ಲಿ ಆಮಿಷ ಅಂತ ಹೇಳೋ ಹೊತ್ತಿಗೆ ಶಿಕ್ಷಣ, ಉದ್ಯೋಗ, ಈಗ ಶಿಕ್ಷಣ ಕೊಡೋದು, ಉಚಿತ ಶಿಕ್ಷಣ ಕೊಡೋದು ಆಮಿಷ ಅಂತ ನೀವು ಪರಿಗಣಿಸಿದರೆ, ಮತ್ತೆ ಉದ್ಯೋಗ ಕೊಡೋದು ನಿಮಗೆ ಪರಿಗಣಿಸಿದರೆ, ನಾವು ಆ್ಯಕ್ಚುಲಿ ಚರಿತ್ರೆಯನ್ನು ಯಾಕೆ ನೋಡಬೇಕು ಅಂತ ಹೇಳಿದ್ರೆ, ಹಿಂದೆ ಜನ ಯಾಕೆ ಮತಾಂತರ ಆದರು ಹೇಳೋದ್ರ ಬಗ್ಗೆ ಒಂದು ಕನಿಷ್ಠ ಅರಿವಿದ್ರೆ ಈ ಶಿಕ್ಷಣ ಉದ್ಯೋಗಗಳು ಆಮಿಷದ ವ್ಯಾಪ್ತಿಗೆ ಬರ್ತಾ ಇರಲಿಲ್ಲ. ಈಗ ನಿಮಗೆ ನಾನು ಕೆಲವು ಅಂಕಿಅಂಶ ಕೊಡ್ತೇನೆ. ನಮ್ಮ ಇಡೀ ದೇಶದಲ್ಲಿ ಅತಿ ಹೆಚ್ಚು ಮುಸ್ಲಿಂ ಮತ್ತೆ ಕ್ರಿಶ್ಚಿಯನ್ ಪಾಪ್ಯುಲೇಷನ್ ಇರುವ ರಾಜ್ಯಗಳು ಹೇಳ್ತೇನೆ ನಾನು ನಿಮಗೆ. ಅದು ಉತ್ತರದಲ್ಲಿ ಮತ್ತೆ ದಕ್ಷಿಣದಲ್ಲಿ. ಅತಿ ಹೆಚ್ಚು ಮುಸ್ಲಿಮರಿರುವ 3 ರಾಜ್ಯಗಳು. ಅಸ್ಸಾಮಲ್ಲಿ 34% ಇದ್ದಾರೆ, ಪಶ್ಚಿಮ ಬಂಗಾಳದಲ್ಲಿ 27% ಇದ್ದಾರೆ, ಕೇರಳದಲ್ಲಿ 27%. ಸೌತ್ ಅಲ್ಲಿ ಕೇರಳದಲ್ಲಿ ಹೈಯೆಸ್ಟ್ ಇರೋದು. ಅಲ್ಲ, ಇಡೀ ದೇಶದಲ್ಲಿ ಈ 3 ರಾಜ್ಯಗಳಲ್ಲಿ ಇಷ್ಟು ಪರ್ಸೆಂಟೇಜ್. ಬಾಕಿ ಎಲ್ಲ ಪಶ್ಚಿಮ ಬಂಗಾಳ ಮತ್ತು ಕೇರಳ. ಈಗ ಅಸ್ಸಾಮಿಗೆ ಏನಿದೆ ಅಂತ ಹೇಳಿದ್ರೆ, ಅಲ್ಲಿಯ ಬಾಂಗ್ಲಾದೇಶದ ವಲಸೆ ಮತ್ತೆ ಅಲ್ಲಿಯೇ ಹಿಂದಿನಿಂದಲೇ ಇದ್ದವರು. ಪಶ್ಚಿಮ ಬಂಗಾಳದಲ್ಲಿ ಆಕ್ಚುಲಿ ಅದೆಲ್ಲ ಮೊಘಲರೆಲ್ಲ ಸೆಟ್ಲ್ ಆದ ಜಾಗಗಳು, ಫಸ್ಟ್ ಇದ್ದ ಜಾಗಗಳು. ಸೊ ಹಾಗಾಗಿ ಅವರಿಗೊಂದು ಚರಿತ್ರೆ ಇದೆ ಅವರಿಗೆ, ಅಂದರೆ ಇಸ್ಲಾಮಿನ ಮೊಘಲ್ ರಾಜ್ಯರು, ಅದರಿಂದಾಗಿ ಅಲ್ಲಿ ಪಾಪ್ಯುಲೇಷನ್ ಇದೆ. ಬಟ್ ಕೇರಳ ಇದೆ ಅಲ್ವಾ, ಇದು ಯಾವುದು ಮೊಘಲರಿಲ್ಲ ಇರಲಿಲ್ಲ. ಬಟ್ ಹೈಯೆಸ್ಟ್ ಪಾಪ್ಯುಲೇಷನ್ ಕೇರಳದಲ್ಲಿ ಇಸ್ಲಾಂ ಇದೆ. ಇವರೆಲ್ಲ ಮತಾಂತರಗೊಂಡವ್ರೆ
ಕೇರಳದಲ್ಲಿ ಕೇರಳದಲ್ಲಿ. ಇದು ಖಾಲಿ ಮುಸ್ಲಿಮರ ಸಂಖ್ಯೆ ಮಾತ್ರ ಅಲ್ಲ, ಅತಿ ಹೆಚ್ಚು ಕ್ರಿಶ್ಚಿಯನ್ ಇರುವ ರಾಜ್ಯಗಳು ಯಾವುದು ಅಂತ ಹೇಳಿದ್ರೆ ನೋಡಿ ಅದರಲ್ಲಿ ಕೂಡ ಯಾಕಂದ್ರೆ ಇಸ್ಲಾಂ ಪ್ರವರ್ತಕರು ಅಥವಾ ಪ್ರಚಾರಕರು ಕೇರಳಕ್ಕೆ ಮೊದಲು ಬರ್ತಾರೆ. ಅಷ್ಟು ಅಂದ್ರೆ ಅದು ಒಂದು ಏನಿದೆ ಅಂತ ಹೇಳಿದ್ರೆ ಅವರು ಈಗ ಅರಬ್ ಟ್ರೇಡರ್ಸ್ ಬಂದ್ರು, ಅವರ ಮೂಲಕ ಸ್ವಲ್ಪ ಜನ ಅವರೊಟ್ಟಿಗೆ ಮದುವೆ ಆಗುದು, ಅವರ ಮಕ್ಕಳು, ಈ ಸಂಬಂಧದಿಂದ ಸ್ವಲ್ಪ ಧರ್ಮ ಇಸ್ಲಾಂ ಧರ್ಮ ಬೆಳೆದಿರ್ಬೋದು. ಬಟ್ ಅದರ ಜೊತೆಗೆ ಬೇರೆ ಸಾಕಷ್ಟು ಕಾರಣಗಳು ಇವೆ. ಕೇರಳದಲ್ಲಿ ದೊಡ್ಡ ಮಟ್ಟದಲ್ಲಿ ಮತಾಂತರ ಆಗ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಹಿಂದೆ ಬ್ರಿಟಿಷ್ ಪೂರ್ವಕ್ಕೂ 18ನೇ ಶತಮಾನ 17ನೇ ಶತಮಾನ ಆ ಸಂದರ್ಭದ ಕೇರಳದ ಸಮಾಜ ಹೇಗಿದೆ ಅಂತ ನಾವು ನೋಡಿಕೊಂಡ್ರೆ ಯಾಕೆ ಜನ ಮತಾಂತರ ಆದರು ಅಂತ ಹೇಳೋದ್ರ ಬಗ್ಗೆ ಒಂದು ಕನಿಷ್ಠ ತಿಳುವಳಿಕೆ ಬರ್ತದೆ. ಸೊ ಆ ಪ್ರಶ್ನೆ ಬರೋ ಮೊದಲು ಕ್ರಿಶ್ಚಿಯನ್ಸ್ ಕೂಡ ನೋಡಿ ಅತಿ ಹೆಚ್ಚು ಇರುವ ರಾಜ್ಯಗಳು ಅರುಣಾಚಲ ಪ್ರದೇಶ 30%, ಗೋವಾ 25%. ಅದು ಬಿಟ್ಟು ಅದರ ಜೊತೆಗೆ ಮಣಿಪುರ 41%, ಮೇಘಾಲಯ 74%, ಮಿಜೋರಾಂ 87%, ನಾಗಾಲ್ಯಾಂಡ್ 88%. ಇವೆಲ್ಲವೂ ಸಣ್ಣ ಪುಟ್ಟ ರಾಜ್ಯಗಳು. ಇದರಲ್ಲಿ ಗೋವಾ ಒಂದು 25% ಈ ಕಡೆ ಇದ್ದದ್ದು ಬಿಟ್ರೆ, ಕೇರಳ ದಕ್ಷಿಣದಲ್ಲಿ ಕೇರಳದ ಅತಿ ಹೆಚ್ಚು ಕ್ರಿಶ್ಚಿಯನ್ಸ್ ಇರುವ ರಾಜ್ಯ ಅಂತ ಹೇಳಿದ್ರೆ ಕೇರಳ 18%. ನೀವು ಅಲ್ಲಿ ಮುಸ್ಲಿಮರು ಮತ್ತೆ ಕ್ರಿಶ್ಚಿಯನ್ಸ್ ಇಬ್ಬರನ್ನು ಸೇರಿಸಿದ್ರೆ 45% ಆಗ್ತಾರೆ. ಒಟ್ಟು ಮೆಜಾರಿಟಿ ಕಮ್ಯುನಿಟಿ 55%, ಮೈನಾರಿಟಿ ಕಮ್ಯುನಿಟಿ 45%. ಇನ್ನು ಸ್ವಲ್ಪ ಇದೇ ರೀತಿ ಪಾಪ್ಯುಲೇಷನ್ ಆದರೆ 50% ಕೂಡ ಆಗ್ಬೋದು. ಈಗ ಪ್ರಶ್ನೆ ನಮ್ಮ ಮುಂದೆ ಇರೋದು ಏನು ಅಂತ ಹೇಳಿದ್ರೆ, ಕೇರಳದಲ್ಲಿ ಯಾಕೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮತಾಂತರ ಆಯ್ತು? 18ನೇ ಶತಮಾನದಲ್ಲಿ, 18ನೇ ಶತಮಾನದಲ್ಲಿ. ನಾನು ಇದಕ್ಕೆ ನಿಮಗೆ ಕೆಲವು ಉದಾಹರಣೆ ಕೊಡ್ತೇನೆ. ಏನು ಅಂತ ಹೇಳಿದ್ರೆ, ನಾನು ಇವರು ಬಾಬು ಶಿವ ಪೂಜಾರಿಯವರ ನಾರಾಯಣ ಗುರು ವಿಜಯ ದರ್ಶನ ಅಂತ ಹೇಳೋ ಒಂದು ಪುಸ್ತಕ ಓದಿದೆ. ಅಂದ್ರೆ ನಾರಾಯಣ ಗುರುವ ಕಾಲದಲ್ಲಿ ಕೇರಳದ ಸಮಾಜ ಹೇಗಿತ್ತು ಅಂತೇಳಿ ಅವರು ಹೇಳ್ತಾರಲ್ಲಿ. ಕೇರಳದ ಸಮಾಜ ಅದನ್ನು ನೋಡಿದರೆ ನಮಗೆ ಈಗೂ ಒಂದು ಸಮಾಜ ಇತ್ತ ಅಂತ ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಎಸ್ಪೆಷಲಿ ಅಲ್ಲಿಯ ದಲಿತರು, ಬುಡಕಟ್ಟುಗಳು, ಈಳವರು, ಹಿಂದುಳಿದ ವರ್ಗಗಳು ಮತ್ತೆ ಮಹಿಳೆಯರ ಬದುಕು ಎಷ್ಟು ಕೆಟ್ಟದಾಗಿತ್ತು ಅಂತ ಹೇಳಿದ್ರೆ ನೀವು ಕನಸಲ್ಲೂ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಅಸಮಾನತೆ ಅನ್ನುವಂಥದ್ದು ಅಲ್ಲಿ ಚಾಲ್ತಿಯಲ್ಲಿ ಇತ್ತು. ಅಸಮಾನತೆ ಅಂತ ಹೇಳೋ ಪದ ಸಾಲದನ್ನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ. ಹೇಗಿತ್ತು ಸ್ಥಿತಿ ಅಂತ ಹೇಳಿದ್ರೆ ನೋಡಿ, ಒಬ್ಬ ಮೇಲ್ಜಾತಿಯವ ಎಸ್ಪೆಷಲಿ ಬ್ರಾಹ್ಮಣ, ನಂಬೂದರಿ ಬ್ರಾಹ್ಮಣ ದಾರಿಯಲ್ಲಿ ನಡ್ಕೊಂಡು ಬರುವಾಗ ಕೆಳಜಾತಿಯವರು ಅಥವಾ ಅವರ್ಣರು, ಈ ದಲಿತರು, ಬುಡಕಟ್ಟು, ಈಳವರು, OBCಗಳು ಮತ್ತು ಮಹಿಳೆ ಯಾರಾದರೂ ದಾರಿಯಿಂದ ದೂರ ಸರಿದು ಕೂತ್ಕೊಳ್ಬೇಕು. ಕೂತ್ಕೊಳ್ಳೋದು ಕೂಡ ಹೇಗೆ ಅಂತೇಳಿದರೆ ಅವರ ಈ ಸೊಂಟದ ಮೇಲಿನ ಬಟ್ಟೆಯನ್ನು ತೆಗೆದು ಕೂತ್ಕೊಳ್ಬೇಕು. ಅದು ಹೆಂಗಸಿರ್ಬೋದು, ಗಂಡಸಿರ್ಬೋದು. ಅದು ಯಾಕಂದರೆ ಅವ್ರು ಯಾರು ಅಂತ ಗೊತ್ತಾಗಲಿಕ್ಕೆ. ಬ್ರಾಹ್ಮಣರಾದರೆ ಜನಿವಾರ ಇರ್ತದೆ, ಇವರಿಗೆ ಜನಿವಾರ ಇರುವುದಿಲ್ಲ. ಸೊ ಅಂಥವ ಒಬ್ಬ ಬ್ರಾಹ್ಮಣ ಬರುವಾಗ ದಾರಿ ಬಿಟ್ಟು ಪಕ್ಕದಲ್ಲಿ ಕುಕ್ಕುರುಗಾಲಲ್ಲಿ ಅವತ್ತಿನ ಕಾಲದ ಸನ್ನಿವೇಶ ಆ ರೀತಿ ಇತ್ತು ಅಂತ ಅಷ್ಟು ಮಾತ್ರ ಅಲ್ಲ, ಪುಸ್ತಕದಲ್ಲಿ ಉಲ್ಲೇಖ ಮಾಡ್ತಾರೆ ಅವರು. ಅಷ್ಟು ಮಾತ್ರ ಅಲ್ಲ, ಈಗ ಯಾರೋ ಮೇಲ್ಜಾತಿಯವರ ಎದುರು ಗಂಡಸಾಗ್ಲಿ ಹೆಂಗಸಾಗ್ಲಿ ತಮ್ಮ ಶರೀರದ ಮೇಲ್ಭಾಗದ ವಸ್ತ್ರವನ್ನು ಧರಿಸುವಂತೆ ಇರಲಿಲ್ಲ. ಕೆಳಜಾತಿಯವರು ಕೊಡೆ, ಪಾದರಕ್ಷ, ಒಳ್ಳೆಯ ವಸ್ತ್ರ, ಮೊನಕಾಳಿನ ಕೆಳಗೆ ಬರುವ ತರ ಬಟ್ಟೆ ಉಡುವ ಹಾಗೆ ಇರಲಿಲ್ಲ. ಯಾವುದೋ ಒಂದು ಕೇಸ್ ಅವರು ಹೇಳ್ತಾ ಇದ್ದಾರೆ. ಯಾರೋ ಒಬ್ಬ OBC, ಅವರು ಸರ್ಕಾರಿ ಅಧಿಕಾರಿಗಳೇ ಬ್ರಿಟಿಷರ ಟೈಮಲ್ಲಿ, ಯಾವುದೋ ಒಂದು ಮೇಲ್ಜಾತಿಯ ಹೋಟೆಲಿನ ಪಕ್ಕದ ಹೋದಾಗ, ಹೋಟೆಲಿನ ಎದುರಿನಲ್ಲಿ ಹೋದಾಗ ಆ ಹೋಟೆಲಿನವ ದೂರು ಕೊಟ್ಟಂತೆ, ಆ ಕೆಳಜಾತಿಯವ ನನ್ನ ಹೋಟೆಲಿನ ಎದುರು ಹೋದ ಕಾರಣ ನನ್ನ ತಿಂಡಿ ತಿನಿಸುಗಳೆಲ್ಲ ಮಲಿನಗೊಂಡಿವೆ, ಸೊ ನನಗೆ ನಷ್ಟ ಭರಿಸಬೇಕು ಅಂತ. ಅದು ಕೋರ್ಟ್ ತನಕ ಕೇಸ್ ಹೋಗಿ ಅವನ ನಷ್ಟ ಕೊಡುವ ಸ್ಥಿತಿಗೆ ಬಂದಿದೆ. ಮತ್ತೆ ಕಾಲ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತ. ಅಷ್ಟು ಮಾತ್ರ ಅಲ್ಲ, ಈಗ ಒಂದು ವೇಳೆ ಈ ಕೆಳಜಾತಿಗೆ ಸೇರಿದವರು ಮೇಲ್ಜಾತಿಯವರನ್ನು ಮುಟ್ಟಿದ್ರೆ, ಅಥವಾ ಕೆರೆ ಅಥವಾ ಬಾವಿಯನ್ನು ಮುಟ್ಟಿದ್ರೆ, ಅಥವಾ ಮನೆಯನ್ನು ಮುಟ್ಟಿದ್ರೆ ಅದು ಮೈಲಿಗೆ ಆಗ್ತದೆ. ಆ ಮೈಲಿಗೆ ಆದ್ದನ್ನು ಆ ನಂಬೂದರಿ ಬ್ರಾಹ್ಮಣರೇ ಶುದ್ಧ ಮಾಡಬೇಕು, ಶುದ್ಧೀಕರಣ ಪ್ರಕ್ರಿಯೆ ಮಾಡಬೇಕು. ಅವರೇ ಶುದ್ಧೀಕರಣ ಅವರೇ ಮಾಡಬೇಕು. ಇವ ಹೋಗಿ ನಾನೇ ಶುದ್ಧಿ ಮಾಡ್ತೇನೆ ಅಂತ ಹೇಳಿದ್ರೆ ಆಗುದಿಲ್ಲ. ಆಯ್ತಾ, ಶುದ್ಧಿ ಮಾಡುವ ಎಲ್ಲಾ ಖರ್ಚು ವೆಚ್ಚಗಳನ್ನು ಇವ ಕೊಡಬೇಕು ಮೈಲಿಗೆ ಮಾಡಿದ್ದವ. ಅದರಿಂದ ಒಂದು ಭಯಾನಕ ಮತ್ತೊಂದು ಪದ್ಧತಿ ಎರಡಿದೆ, ಅದನ್ನು ನಾನು ಹೇಳಬೇಕು. ಏನಿದೆ ಗೊತ್ತಾ, ಅಂದ್ರೆ ತೆರಿಗೆ ಯಾವುದರ ಮೇಲೆ ತೆರಿಗೆ ಇತ್ತು, ತೆರಿಗೆ ಇಲ್ಲ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ತೆರಿಗೆ ಕರ
ಉದ್ಯೋಗ ಬಡವರ ಮೇಲೆ ಯಾವ ರೀತಿ ತೆರಿಗೆ ತೆರಿಗೆಗಳಿದ್ದವು, ಮಹಿಳೆಯರ ಮೇಲೆ ಯಾವ ರೀತಿ ತೆರಿಗೆ ಇತ್ತು? ಮಹಿಳೆಯರದ್ದು ನೀವು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮೊಲೆಯ ಮೇಲೆ ತೆರಿಗೆ. ಮಹಿಳೆ ಅವಳು ಏನಾದರೂ ಒಂದು ಮಗುವಿಗೆ ಜನ್ಮ ಕೊಟ್ಟು ಅದಕ್ಕೆ ಹಾಲು ಕೊಡಬೇಕಾದ್ರೆ ಆ ಮೊಲೆಯ ಮೇಲೆ ತೆರಿಗೆ ಕೊಡಬೇಕಿತ್ತು. ಅಂತ ಕಾನೂನುಗಳು ಬ್ರಿಟಿಷ್ ಪೂರ್ವದ ಸಂದರ್ಭದಲ್ಲಿ ಕೇರಳದಲ್ಲಿ ಇದ್ದವು. ಇಂಥ ಕಾನೂನುಗಳ ಇಂಥ ಒಂದು ಸಾಮಾಜಿಕ ಪದ್ಧತಿಯ ವಿರುದ್ಧವೇ ನಾರಾಯಣ ಗುರುಗಳು ವಿರೋಧಿಸಿದ್ದು, ಮಾತಾಡಿದ್ದು, ಪರಿವರ್ತನೆಗೆ ಸಂಬಂಧಪಟ್ಟ ಹಾಗೆ ಅವರದ್ದೇ ಒಂದು ಶಿವಾಲಯ ಶುರು ಮಾಡಿದ್ದು. ಇದೆಲ್ಲ ಅಲ್ಲಿಂದ ಶುರುವಾದ್ದು. ದೇವಸ್ಥಾನಕ್ಕೆ ಪ್ರವೇಶ ಇರ್ಲಿಲ್ಲಪ್ಪ ಕೆಳಜಾತಿಯವರಿಗೆ. ದೇವಸ್ಥಾನ ಅದು ಅಲ್ಲಿ ಮಾತ್ರ ಅಲ್ಲ, ದಲಿತರು ಮತ್ತೆ ಇತರ ಏನು ಹಿಂದುಳಿದ ವರ್ಗದ ಯಾರಿಗೂ ಕೇರಳದಲ್ಲಂತೂ ಪ್ರವೇಶನೇ ಅಲ್ಲ. ಕೇರಳದಲ್ಲಿ ಅಲ್ಲ, ಸೌತ್ ಕೇಂದ್ರದಲ್ಲಿ. ನನಗೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇದೆ. ಪುತ್ತೂರಲ್ಲಿ ನಾನು ಸಣ್ಣದಿರುವಾಗ ಬಿಲ್ ಅವರಿಗೆ ದೇವಸ್ಥಾನದೊಳಗೆ ಪ್ರವೇಶ ಇರಲಿಲ್ಲ. ನಾನು ಸಣ್ಣದಿರುವಾಗ ದಕ್ಷಿಣ ಕನ್ನಡ ಜಿಲ್ಲೆ ಒಳಗಡೆ, ದಕ್ಷಿಣ ಜಿಲ್ಲೆಯಲ್ಲಿ. ಅಷ್ಟು ಮಾತ್ರ ಅಲ್ಲ, ನನ್ನ ಅಜ್ಜಿ ಹೇಳುವ ಕತೆ ಪ್ರಕಾರ ನಮ್ಮಲ್ಲೂ ಕೂಡ ಕೇರಳದ ರೀತಿಯಲ್ಲಿ ಹೆಂಗಸರು ರವಿಕೆ ದೊಡಿಸುವ ಪದ್ಧತಿ ಇಲ್ಲ. ಅದರ ಜೊತೆಗೆ ಇಲ್ಲಿಯ ಪದ್ಧತಿಗಳು ಹೇಗಿದ್ದವು ಅಂತ ಹೇಳಿದ್ರೆ ಇದೇ ರೀತಿ. ಈಗ ಗುತ್ತು ಮನೆ ಎದುರಿರ್ಬೋದು, ಬ್ರಾಹ್ಮಣರ ಮನೆ ಎದುರಿರ್ಬೋದು, ಬಿಳಿ ಬಟ್ಟೆ ಉಟ್ಟುಕೊಂಡು ಕೆಳಜಾತಿಯವರು ಹೋಗ್ಲಿಕ್ಕಿಲ್ಲ. ಪಾದರಕ್ಷೆ ಉಟ್ಟುಕೊಂಡು ಬಂದ್ರೆ ಅಲ್ಲಿ ಬರುವಾಗ ತೆಗೆದು ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೇಕು ಅವರ ಮನೆ ದಾಟುವವರೆಗೆ. ಸೊ ಇಂಥ ಸ್ಥಿತಿ ದಕ್ಷಿಣ ಕನ್ನಡದಲ್ಲೂ ಇತ್ತು. ಇದು ಕೇರಳಕ್ಕೆ ಸೀಮಿತ ಅಲ್ಲ. ಸೊ ಎಲ್ಲೆಲ್ಲಿ ಇಷ್ಟು ಮಾತ್ರ ಅಲ್ಲ, ಮಹಾರಾಷ್ಟ್ರದಲ್ಲೂ ಕೂಡ ನಾವು ನೀವು ಯಾಕೆ ಎಲ್ಲೆಲ್ಲ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಎಲ್ಲೆಲ್ಲ ಇಂಥ ಒಂದು ಅಮಾನುಷ್ಯ ಪದ್ಧತಿಗಳಿದ್ದವಲ್ಲ ಅಲ್ಲಿ ದೊಡ್ಡ ಮಟ್ಟಿಗೆ ಪ್ರತಿರೋಧಗಳು ಕೂಡ ಪ್ರತಿರೋಧಗಳು ಬಂದಿದೆ. ಕೇರಳದಲ್ಲಿ ನಾರಾಯಣ ಗುರುವೇ ಭಾರಿ ದೊಡ್ಡ ಪ್ರತಿರೋಧವಾಗಿ ನಮಗೆ ಕಾಣ್ತಾರೆ. ಹೌದು, ಅಲ್ಲ ಅದಾಯ್ತಲ್ಲ. ಮಹಾರಾಷ್ಟ್ರದ ಪದ್ಧತಿ ಇದರಿಂದ ವರ್ಸ್ಟ್ ಇದೆ. ಅಲ್ಲಿ ದಲಿತರು ಏನು ಅಂತ ಹೇಳಿದ್ರೆ, ದಲಿತರು ಅವರ ಸೊಂಟಕ್ಕೆ ಒಂದು ಸೋಗೆಯನ್ನು ಕಟ್ಟಿಕೊಳ್ಬೇಕು ಹಿಂದುಗಡೆಗೆ, ಮತ್ತೆ ಕುತ್ತಿಗೆಗೊಂದು ತೆಂಗಿನ ಚಿಪ್ಪು ಕಟ್ಟಿಕೊಳ್ಬೇಕು, ಗೆರಟೆ. ಇದು ಯಾಕೆ ಅಂತ ಹೇಳಿದ್ರೆ, ಅವ ದಾರಲ್ಲಿ ಉಗುಳಬಾರ್ದು, ಆ ಚಿಪ್ಪಲ್ಲೇ ಉಗುಳ್ಬೇಕು. ಮತ್ತೆ ಆ ಸೋಗೆ ಯಾಕೆ ಇಂದ ಅಂತ ಹೇಳಿದ್ರೆ, ಅವ ನಡೆದು ಹೋದ ಹೆಜ್ಜೆಯನ್ನು ಆ ಸೋಗೆ ಸವರ್ತದೆ, ಅಳಿಸಿ ಹಾಕುತ್ತೆ. ಅದು ಇರಬಾರ್ದಲ್ಲಿ ಅಂತೇಳಿ ಕೆಳಜಾತಿಯವನು ಹೋದಂತ ಇರಬಾರದು ಅಲ್ಲಿ ಇಂಥ ಪರಿಸ್ಥಿತಿ ಇತ್ತು. ಸೊ ಇಂಥ ಸ್ಥಿತಿಯಲ್ಲಿ ಆಗ ಜನರಿಗಿದ್ದದ್ದು ಎರಡೇ ಆಯ್ಕೆ. ಅವರು ಮತಾಂತರ ಆಗೋದು, ಮತ್ತೊಂದು ಅವರದ್ದೇ ಬ್ರಾಹ್ಮಣೇತರ ಚಳವಳಿಗಳನ್ನು ಶುರು ಮಾಡೋದು. ಇದು ಎರಡೂ ನಡೆದಿದೆ. ಯಾಕೆ ಕೇರಳದಲ್ಲಿ ಹೈಯೆಸ್ಟ್ ಜನ ಮತಾಂತರಗೊಂಡ್ರು ಅಂತ ಹೇಳಿದ್ರೆ, ಇವರೆಲ್ಲ ಹಿಂದೂಗಳೇ. ನಾವಿವತ್ತು ಇವತ್ತು ಯಾರು ಇಲ್ಲಿ ಮುಸ್ಲಿಮ್ಗೆ ಸೇರಿದಾರ, ಯಾರು ಕ್ರಿಶ್ಚಿಯನ್ಸ್ ಆಗಿದಾರ, ಅವರೆಲ್ಲ ನೇರ ಅರಬ್ ಸಂತತಿ ಅಲ್ಲ, ಅಲ್ಲಿಂದ ಬಂದವರಲ್ಲ, ಇವರ ನಮ್ಮವರೇ ಇವರು. ಬಟ್ ಇವ್ರಿಗೆ ಯಾಕೆ ಅಂತ ಸ್ಥಿತಿ ಬಂತು ಅಂತ ಹೇಳಿದ್ರೆ, ಪೂರ್ವಜರುಗಳೆಲ್ಲ ಮತಾಂತರ ಆದರು. ಯಾಕೆ ಆದರು ಅಂತ ಹೇಳಿದ್ರೆ, ಏನು ಇವರು ಮಾತಾಡ್ತಾರೆ, ನಮ್ಮ ಧರ್ಮ ಅಂತ ಏನು ಮಾತಾಡ್ತಾ ಇದ್ದಾರಲ್ಲ, ಅದರ ಒಳಗಿನ ಒಂದು ಅಮಾನುಷ್ಯ, ಕ್ರೌರ್ಯ, ಹಿಂಸೆ, ಮನುಷ್ಯತ್ವವೇ ಇಲ್ಲದ ರೀತಿಯಲ್ಲಿ ಅವರು ನಡೆಸ್ಕೊಂಡ ಕಾರಣ ಅವರು ಮತಾಂತರದ್ದು. ಇವರು ಸರಿ ಇರ್ತಿದ್ರೆ, ಈ ಮೇಲ್ವರ್ಗಗಳು ಮೇಲ್ಜಾತಿಗಳು ಸರಿ ಇರ್ತಿದ್ರೆ ಅವರು ಅವತ್ತು ಮತಾಂತರ ಆಗ್ತಾ ಇರಲಿಲ್ಲ. ಅಷ್ಟು ಮಾತ್ರ ಅಲ್ಲ ನೋಡಿ, ಒಂದು ಮತಾಂತರ ಆದರೂ ದೊಡ್ಡ ಮಟ್ಟಿಗೆ ಬ್ರಾಹ್ಮಣೇತರ ಚಳವಳಿ ಸೃಷ್ಟಿಯಾಗಿದೆ. ನಾರಾಯಣ ಗುರುಗಳು ಅಲ್ಲಿ ಇಲ್ಲಿ ಯಾಕೆ ನಾರಾಯಣ ಗುರುಗಳು ಬಂದರು? ಮಂಗಳೂರಿಗೆ ನಾರಾಯಣ ಗುರುಗಳು ಯಾಕೆ ಬಂದರು? ಕುದ್ರೋಳಿಯಲ್ಲಿ ಯಾಕೆ ಕುದ್ರೋಳಿ ಗೋಕರ್ಣೇಶ್ವರ ದೇವಸ್ಥಾನ ಸ್ಥಾಪನೆ ಆಯ್ತು? ಕುದ್ರೋಳಿಗೆ ನಾರಾಯಣ ಗುರುಗಳನ್ನು ಯಾರು ಹೋಗಿ ಕರೆದರು? ಯಾಕೆ ಬಂದರು? ಯಾಕೆ ಅಂತ ಹೇಳಿದ್ರೆ, ಇದೇ ಇಲ್ಲಿಯ ಬಿಲ್ಲವರು ಮೆಜಾರಿಟಿ ಕಮ್ಯುನಿಟಿ ಇದ್ದವರು ಇವರು. ಇವರಿಗೆ ನಾನು ಹೇಳಿದಾರಲ್ಲ, ಇವರಿಗೆ ದೇವಸ್ಥಾನ ಪ್ರವೇಶ ಇರಲಿಲ್ಲ ಇವರಿಗೆ. ಸೊ ಅಂಥ ಒಂದು ಪದ್ಧತಿ ವಿರುದ್ಧ ಪ್ರತಿಭಟಿಸಿ ಇಲ್ಲಿಯ ನಾಯಕರುಗಳು ನಾರಾಯಣ ಗುರುಗಳನ್ನು ಕರೆಸಿ ಇಲ್ಲಿ ಗೋಕರ್ಣ ಜಾಗದಲ್ಲಿ ಕುದ್ರೋಳಿಯಲ್ಲಿ ನಾರಾಯಣ ಗುರು ಗುಡಿಯನ್ನು ಸ್ಥಾಪನೆ ಮಾಡಿದ್ದು 1905ರಲ್ಲಿ ಮಾಡಿದ್ದು. ಅಷ್ಟು ಮಾತ್ರ ಅಲ್ಲ, ನಾನು ಕೇರಳದಲ್ಲಿ ಏನು ಡಾಟಾ ಕೊಟ್ಟೆ ಅಲ್ಲ, ಇದು ಕರ್ನಾಟಕಕ್ಕೆ ಸೀಮಿತಗೊಂಡು ಮಾತಾಡ್ತಿದ್ರೆ ಹೈಯೆಸ್ಟ್ ಮುಸ್ಲಿಮರು ಕ್ರಿಶ್ಚಿಯನ್ ಇರುವುದು ಸೌತ್ ಕೇಂದ್ರದಲ್ಲಿ. ಬೇರೆ ಎಲ್ಲ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದರೆ ನೋಡಿ, ನಮ್ಮಲ್ಲಿ ದಕ್ಷಿಣ ಕನ್ನಡದಲ್ಲಿ 24% ಮುಸ್ಲಿಮರು ಇದ್ದಾರೆ, ಧಾರವಾಡದಲ್ಲಿ 20%, ಬೀದರಲ್ಲಿ 19%, ಬಿಜಾಪುರ 17%, ಗುಲ್ಬರ್ಗ 20%. ಇದೆಲ್ಲ ನಾನು ಬೀದರ್, ಬಿಜಾಪುರ, ಗುಲ್ಬರ್ಗ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಅದೆಲ್ಲ ಹಿಂದೆ ಮುಸ್ಲಿಂ ರಾಜರಿದ್ದ ಜಾಗಗಳು. ಅಲ್ಲೇ ಅಷ್ಟಿದ್ರೂ
ನಮ್ಮಷ್ಟು ಪಾಪ್ಯುಲೇಷನ್ ಮುಸ್ಲಿಂ ಪಾಪ್ಯುಲೇಷನ್ ಅಲ್ಲಿ ಇಲ್ಲ, 24% ಇಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ ಇದ್ದಾರೆ. ಮುಸ್ಲಿಂ ಮಾತ್ರ ಅಲ್ಲ, ಅತಿ ಹೆಚ್ಚು ಕ್ರಿಶ್ಚಿಯನ್ ಪಾಪ್ಯುಲೇಷನ್ ಕೂಡ ಇರೋದು ಇಲ್ಲಿ. ಇದು ಯಾಕೆ ಕ್ರಿಶ್ಚಿಯಾನಿಟಿಗೆ ಇದೆ, ನೀವು ನೋಡಿದ್ರಲ್ಲ ಬಾಜಲ್ ಮ್ಯೂಸಿಯಂ ಇದೆ, ಅದಕ್ಕೆ ಯಾರು ಹತ್ರ ಒಂದು 80% ಬಿಲ್ ಅವರು ಕನ್ವರ್ಟ್ ಆಗಿರುವಂತದ್ದು. ಇವತ್ತು ಕೂಡ ಅವರ ಹೆಸರುಗಳ ಮುಂದೆ ಕರ್ಕಡ, ಬೇರೆ ಬೇರೆ ಸರ್ನೇಮ್ಗಳು, ಸಾಲಿಯಾನ್ ಇವೆಲ್ಲ ನಾವು ನೋಡ್ತೇವೆ. ಅದೇ ರೀತಿ ಕೆಥಾಲಿಕ್ಸಿಗೆ ಕೂಡ SC ST OBC ಮೇಲ್ಜಾತಿ ಕೊಂಕಣಿ ಬ್ರಾಹ್ಮಣರೆಲ್ಲ ಕನ್ವರ್ಟ್ ಆಗಿದ್ದಾರೆ. ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಕೇರಳದಲ್ಲಿ ಯಾವ ರೀತಿಯ ಒಂದು ಕೆಟ್ಟ ಸಾಮಾಜಿಕ ಪದ್ಧತಿ ಇತ್ತ ಅಂತ ಪದ್ಧತಿ ಕರಾವಳಿ ಕರ್ನಾಟಕದಲ್ಲೂ ಅಂದ್ರೆ ದಕ್ಷಿಣ ಕನ್ನಡದಲ್ಲೂ ಇತ್ತು. ಇದೇ ಕಾರಣದಿಂದ ದೊಡ್ಡ ಮಟ್ಟಿನ ಜನ ಕನ್ವರ್ಟ್ ಆಗಿದ್ದಾರೆ. ಮತ್ತೆ ಅದೇ ರೀತಿ ಬ್ರಾಹ್ಮಣೇತರ ಚಳವಳಿ ಕೂಡ ಆರಂಭವಾಗಿದೆ. ಸೊ ಇದು ಇಲ್ಲಿ ಮಹಾರಾಷ್ಟ್ರದಲ್ಲಿ ಜ್ಯೋತಿರಾವ್ ಫುಲೆ ದೊಡ್ಡ ಸತ್ಯಶೋಧಕ ಸಂಸ್ಥೆ ಅಂತ ಮಾಡಿಕೊಂಡು ಅವರು ದೊಡ್ಡ ಮಟ್ಟಿಗೆ ಒಂದು ಬ್ರಾಹ್ಮಣೇತರ ಚಳವಳಿ, ಮತ್ತೆ ಮಹಾರಾಜರು ಕೊಲ್ಲಾಪುರದ ಮಹಾರಾಜರನ್ನು ಅವರ ಸಹಾಯ ತೆಗೆದುಕೊಂಡು ಈ ಶಾಹು ಮಹಾರಾಜ್ ಅವರ ಸಹಾಯದಿಂದ ಇವರಿಗೆ ಶಿಕ್ಷಣ ಮತ್ತೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡುವ ಒಂದು ಸ್ಥಿತಿಯನ್ನು ಅಲ್ಲಿ ತಂದರು. ಇವನ್ ತಮಿಳುನಾಡಲ್ಲಿ ಕೂಡ ಈ ದ್ರಾವಿಡ ಚಳವಳಿ, ಪೆರಿಯಾರ್ ಮೂವ್ಮೆಂಟ್ ಇದೆಲ್ಲ ಆ 18th ಸೆಂಚುರಿಯಲ್ಲಿ ನಡೆದ ಚಳವಳಿಗಳು. ಅಂದ್ರೆ ಒಂದು ಕಡೆ ಸ್ವಾತಂತ್ರ್ಯ ಹೋರಾಟ ನಡೆಯುವ ಹೊತ್ತಿಗೆ ನಮಗೆ ಬ್ರಿಟಿಷರಿಂದ ಇವರೆಲ್ಲ ಯಾವ ವಾದ ಮಾಡ್ತಾ ಇದ್ರು, ನಮ್ಮ ಬ್ರಿಟಿಷರ್ ಆದ್ರೂ ವಾಸಿಯಪ್ಪ, ಈ ನಮ್ಮ ಮೇಲ್ಜಾತಿಗಳು ಬೇಡ ಅಂತ ಹೇಳೋ ಸ್ಥಿತಿ ಇತ್ತು. ಸೊ ಇಲ್ಲಿ ನೀವು ನಂಬ್ತೀರ ಇಲ್ವಾ, ಕರ್ನಾಟಕದ ಏಕೀಕರಣ ಚಳವಳಿ ಮತ್ತೆ ಸ್ವಾತಂತ್ರ್ಯ ಚಳವಳಿ ಜೊತೆಗೆ ಹೋಗ್ತಾ ಇತ್ತು. ಬಟ್ ಕರ್ನಾಟಕ ಏಕೀಕರಣ ಚಳವಳಿ ಜೊತೆಗೆ ಅದು ಆಕ್ಚುಲಿ ಧಾರವಾಡ, ಮುಂಬೈ ಕರ್ನಾಟಕದಲ್ಲಿ ಶುರುವಾದ್ದು. ಅಲ್ಲಿ ಲಿಂಗಾಯತರು ಇರಲಿಲ್ಲ ಮೊದಲಿಗೆ. ಅವ್ರು ಯಾಕೆ ಇರಲಿಲ್ಲ ಅಂತ ಹೇಳಿದ್ರೆ, ಅವರಿಗೆ ಬ್ರಿಟಿಷರಿಗಿಂತ ದೊಡ್ಡ ವೈರಿ ಈ ಮರಾಠ ಬ್ರಾಹ್ಮಣರು. ಯಾಕಂತ ಹೇಳಿದ್ರೆ ಮರಾಠ ಬ್ರಾಹ್ಮಣರು ಆಕ್ಚುಲಿ ಅಲ್ಲಿ ಪೇಶ್ವೆಗಳಿದ್ರಲ್ಲ, ಅವರ ಕೆಳಗೆ ದೇಸಾಯಿಗಳು, ಕುಲಕರ್ಣಿಗಳು, ಇವರು ಮೇಜರ್ ಲ್ಯಾಂಡ್ ಲಾರ್ಡ್ಸ್. ಬಟ್ ಗೇಣಿಗೆ ದುಡಿಯೋರು ಯಾರು, ಲಿಂಗಾಯತರು. ಬಟ್ ಏಕೀಕರಣ ಚಳವಳಿ ಕನ್ನಡ ವರ್ಸಸ್ ಮರಾಠಿ ಅಂತ ಹೇಳ್ತಾರೆ, ಅದು ಭಾಷೆ. ಬಟ್ ಆಳದಲ್ಲಿ ನಡೆದದ್ದೇನು ಅಂತ ಹೇಳಿದ್ರೆ ದೊಡ್ಡ ಮಟ್ಟಿಗೆ ಒಂದು ಧಾರ್ಮಿಕ ಸಂಘರ್ಷ, ಮತ್ತೊಂದು ಈ ಭೂ ಹೋರಾಟಗಳು, ಹೋರಾಟಗಳು. ಸೊ ಅವರು ಆಕ್ಚುಲಿ ಲಿಂಗಾಯತರು ಏಕೀಕರಣ ಚಳವಳಿಯಲ್ಲಿ ಇರಲಿಲ್ಲ, ಮತ್ತೆ ಸ್ವಾತಂತ್ರ್ಯ ಹೋರಾಟದಲ್ಲಿಲ್ಲ, ಅವರೆಲ್ಲ ನಾನ್ ಬ್ರಾಹ್ಮಿನ್ ಮೂವ್ಮೆಂಟ್ ಅಲ್ಲಿ ಇದ್ರು. ಸೊ ಅವರನ್ನು ಈ ಕಡೆಗೆ ಹಿಡಿದು ತಂದವರು ಹರ್ಡೇಕರ್ ಮಂಜಪ್ಪ ಅಂತ ಹೇಳಿ, ಅವ್ರನ್ನ ಕರ್ನಾಟಕದ ಗಾಂಧಿ ಅಂತ ಹೇಳ್ತಾರೆ ಅವರು. ಸೊ ಅವರಿಂದ ಅವ್ರು ಲಿಂಗಾಯತರೇ, ಅವರು ಗಾಂಧಿವಾದಿಗಳು. ಅವರ ಪ್ರಭಾವದಿಂದ ಲಿಂಗಾಯತರು ಏಕೀಕರಣ ಚಳವಳಿಗೆ ಬಂದರು, ಸ್ವಾತಂತ್ರ್ಯ ಹೋರಾಟಕ್ಕೂ ಬಂದರು. ಹಾಗೆ ದೊಡ್ಡ ಫೋರ್ಸ್ ಆಗಿ ಎಮರ್ಜ್ ಆಯಿತು. ಸೊ ಹೀಗಾಗಿ ಮೈಸೂರಲ್ಲಿ ಕೂಡ ನಾನ್ ಬ್ರಾಹ್ಮಣ ಆಗಿದ್ರೆ ಈಗ ಇಲ್ಲಿ ಒಂದು ವಿಚಾರ, ನಾವು ಪೂರ್ವದಲ್ಲಿ ಬ್ರಿಟಿಷ್ ಪೂರ್ವದ ಭಾರತದ ಸಂದರ್ಭದಲ್ಲಿ ನಾವು ನೋಡೋದಿದ್ರೆ, ಅದನ್ನು ಹೇಳಿದಾಗ 18ನೇ ಶತಮಾನ ಇರಬಹುದು ಅಥವಾ 19ನೇ ಶತಮಾನದ ಆದಿಭಾಗದಲ್ಲೆಲ್ಲ ಇರಬಹುದು, ಅಲ್ಲಿ ಆಮಿಷ ಬಲವಂತದ ಪ್ರಶ್ನೆ ಇರಲಿಲ್ಲ ಮತಾಂತರ ಆಗುವಾಗ. ಇವರೆಲ್ಲ ಅವರೇನು ಉದ್ಯೋಗ ಕೊಡ್ತಾರೆ, ಶಿಕ್ಷಣ ಕೊಡ್ತೇನೆ ಅಂತ ಹೋದ, ಭೂಮಿ ಕೊಡ್ತೇನೆ ಅಂತ ಹೋದಲ್ಲ, ಇವರೆಲ್ಲ ಈ ಸಮಾಜದ ಅವಮಾನವನ್ನು ತಡಿಲಿ ಕೂಡದೆ ಹೋದವರು. ಇವರು ಸಮಾಜದಲ್ಲಿ ನಮ್ಗೆ ಆಗ್ತಾ ಇರುವ ನೋವು, ಅಸಮಾನತೆ, ಇದನ್ನು ತಡೆಯಲಿಕ್ಕೆ ಆಗದೆ ಹೋಗುವಂಥದ್ದು. ಇವರು ಆಕ್ಚುಲಿ ಇಲ್ಲಿ ಫಾರ್ ನಮ್ಮಲ್ಲಿ ಬಾಸೆಲ್ ಮೆಷಿನ್ ಅಂದ್ರೆ ಆಕ್ಚುಲಿ ಇವರು ಪ್ರೊಟೆಸ್ಟೆಂಟ್ಗೆ ಕನ್ವರ್ಟ್ ಆದ ನಂತರ ಇವರು ಅಲ್ಲಿಗೆ ಹೋದಾಗ ನಿಮಗೆ ಶಿಕ್ಷಣ ಕೊಡ್ತೇವೆ, ಉದ್ಯೋಗ ಕೊಡ್ತೇವೆ ಅಂತ ಏನು ಹೇಳಿಲ್ಲ. ಬಟ್ ಹೋದ ನಂತರ ಅವ್ರಿಗೆ ಏನಾದ್ರು ಕೊಡದಿದ್ರೆ ಅವರು ಪುನಃ ಈ ಧರ್ಮಕ್ಕೆ ಬರ್ತಾರೆ ಅಂತೇಳಿ ಅವರು ಫ್ಯಾಕ್ಟ್ರಿ ಶುರು ಮಾಡಿದ್ರು, ಟೈಲ್ ಫ್ಯಾಕ್ಟ್ರಿ, ಉದ್ಯೋಗ, ಪ್ರಿಂಟಿಂಗ್ ಮೆಷಿನರಿ ಇಂಥದ್ದೆಲ್ಲ ಶುರು ಮಾಡಿದ್ರು, ಶಾಲೆ ಶುರು ಮಾಡಿದ್ರು. ಈ ಶಾಲೆ ಕೂಡ ಇಲ್ಲಿ ಶುರು ಮಾಡೋ ಹೊತ್ತಿಗೆ ಇದೇ ಸೌತ್ ಕೇಂದ್ರದಲ್ಲಿ ಬ್ರಿಟಿಷರೇ ಫಸ್ಟ್ ಸ್ಕೂಲ್ ಶುರು ಮಾಡಿದ್ದು. ಈ ಬ್ರಿಟಿಷರು ಶಾಲೆ ಶುರು ಮಾಡಿದ್ರು, ಅಲ್ಲಿ ಕೆಳಜಾತಿಗಳನ್ನು ಸೇರಿಸಬಾರ್ದು ಅಂತ ಈ ಮೇಲ್ಜಾತಿಗಳು ಒತ್ತಡ ಹೇರ್ತಾ ಇದ್ರು. ಸೇರಿದ್ರು ಇವರ ಕಡೆಗೆ ಬ್ರಿಟಿಷರ ಅಧಿಕಾರಿಗಳಲ್ಲ, ಏನಾಯ್ತು ಅಂತ ಹೇಳಿದ್ರೆ ಅವರು ಮಕ್ಕಳ ಜೊತೆಗೆ ಅವರ ಮಕ್ಕಳು ಬಂದು ಈ ಶಾಲೆಯಲ್ಲಿ ಕುಳಿತುಕೊಳ್ಳಬಾರದು ಪರಿಸ್ಥಿತಿ ಇತ್ತು. ಆರಂಭದ ಶಾಲೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆರಂಭವಾದಾಗ ಅಷ್ಟು ಮಾತ್ರ ಅಲ್ಲ, ಬ್ರಾಹ್ಮಣ ಹೆಣ್ಮಕ್ಕಳ ಸ್ಕೂಲ್ ಅಂತಲೇ ಪ್ರತ್ಯೇಕವಾಗಿ ಸ್ಕೂಲ್ ಮಾಡಿಕೊಂಡಿದ್ರು. ನಂತರ ಯಾಕೆ ಶುರು ಮಾಡಿದ್ರು ಅಂತ ಹೇಳಿದ್ರೆ, ಎಲ್ಲಿ ಇವ್ರ ಜೊತೆಗೆ ಸೇರಿ ನಮ್ಮ ಧರ್ಮ ಹಾಳಾಗ್ತದ, ಧರ್ಮ ಅಂದ್ರೆ ಅವ್ರದೇ ಸಣ್ಣ ವರ್ಗಕ್ಕೆ ಸೀಮಿತಗೊಂಡದ್ದು. ಸೊ ಹೀಗಾಗಿ ಇವರು ಫಸ್ಟ್ಗೆ ಶಾಲೆಗೆ ಬಂದ್ರು, ಇವರಿಗೆ ಬೆಂಚ್ ಇರ್ಲಿಲ್ಲ, ಗೋಣಿ ತಾಟ ಹಾಕೊಂಡು ಕೂತ್ಕೊಳ್ಳಿಕ್ಕೆ ಇದ್ದದ್ದು. ಅವರಿಗೆ ಸಮಾನರಾಗಿ ಬೆಂಚಲ್ಲಿ ಕೂತ್ಕೊಳ್ಳಿಕ್ಕೆ ಇರ್ಲಿಲ್ಲ ಫಸ್ಟ್ಗೆ. ನಂತರ ಎಲ್ಲ ಅದು ಅಲ್ಲದೆ ಮತ್ತೆ ಅವರದೇ ಶಾಲಾ ಕಾಲೇಜ್ ಶುರು ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆಯ್ತು ಸರ್, ಈಗ ಬ್ರಿಟಿಷ್ ಪೂರ್ವದ ಪರಿಸ್ಥಿತಿ, ಎಸ್
ಒಂದಷ್ಟು ಜನಕ್ಕೆ ಮರೆತು ಹೋಗಿರಬಹುದು. ಆದರೆ ಹಿರಿಯರು ಯಾರ ಮನೆಯಲ್ಲಿ ಇರ್ತಾರೆ ಅವರಿಗೆ ಗೊತ್ತಿರುತ್ತೆ, ಅಥವಾ ಯಾರು ಓದಿರ್ತಾರೆ ಅವರಿಗೆ ಚರಿತ್ರೆಯನ್ನು ಅಥವಾ ಸ್ವಲ್ಪ ಹಳೆ ಕಾಲದ ವಿಷಯವನ್ನು ಓದುವವರಿಗೆ ಅದು ಮಾಹಿತಿ ಇರುತ್ತೆ, ಗೊತ್ತಿರುತ್ತೆ. ಮತ್ತು ಇನ್ನು ಪರ್ಟಿಕ್ಯುಲರ್ಲಿ ಬೆಲ್ಲವ ಸಮುದಾಯದವರಿಗಂತೂ ಈ ನಾರಾಯಣಗುರು ಅವರ ಈ ಒಂದು ಕ್ರಾಂತಿ, ಅವರ ಈ ಒಂದು ಪರಿವರ್ತನೆಯ ಯುಗದಿಂದಾಗಿ ಯಾಕೆ ನಾರಾಯಣಗುರುಗಳು, ಏನು ನಾರಾಯಣಗುರುಗಳ ಆದರ್ಶ, ಯಾಕೆ ನಮಗೆ ನಾವೇ ದೇವಸ್ಥಾನವನ್ನು ಕಟ್ಟಿಕೊಳ್ಳುವ ಅಂತ ವಿಚಾರದ ಹಿನ್ನೆಲೆಯಲ್ಲಿ ಅವರಿಗೆಲ್ಲ ಒಂದಷ್ಟು ಕಥೆಗಳು, ಕಥನಗಳು ಗೊತ್ತಿರುತ್ತೆ ಆ ಕಾಲದ್ದು ವಿಷಯ. ಈ ಕಾಲದ ವರ್ತಮಾನದಲ್ಲಿ ನಿಂತು ನೋಡುವಾಗ ಕೂಡ ಇದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಮೊನ್ನೆ ಕೂಡ ನೋಡ್ತೇವೆ, ಇಬ್ಬರು ಬಿಲ್ಲವ ಯುವಕರು ಅಲ್ಲಿ ವಿಟ್ಲ ಸಮೀಪ ಯಾವುದೋ ಒಂದು ದೇವಸ್ಥಾನಕ್ಕೆ ಓದೋದಕ್ಕೆ ಅವರನ್ನು ಯಾಕೆ ಒಳಗಡೆ ಬಂದದ್ದು ಅಂತ ಕೇಳಿದರು ಅಂತ. ಮತ್ತೆ ಯಾವುದೋ ಒಂದು ಯಕ್ಷಗಾನ ಮಂಡಳಿ ಕೂಡ ಬಿಲ್ ಅವರನ್ನು ಸೇರಿಸ್ಕೊಳ್ಳಿಲ್ಲ ಅಂತ ನಾನು ಓದಿದ್ದೇನೆ. ಹೌದೌದು, ಮಂದಾರ್ತಿ ಮೇಳದ ಬಗ್ಗೆ ಭಾರಿ ದೊಡ್ಡ ವಿವಾದ ಉಂಟಾಗಿತ್ತು. ಹೌದು ಗೋವಿಂದ ಹೌದು ಅವರನ್ನು ಯಾಕೆ ಸೇರಿಸಿಕೊಳ್ಳಿಲ್ಲ ಅಂತ. ಸೊ ಇನ್ನೂ ಕೂಡ ನಮ್ಮಲ್ಲಿ ಅದೆಲ್ಲ ಆಂಶಿಕವಾಗಿ ಚಾಲ್ತಿಯಲ್ಲಿದೆ. ಮೊನ್ನೆ ಕೂಡ ಅಲ್ಲಿ ಆ ಬೆಳ್ತಂಗಡಿಯಲ್ಲಿ ಪಲ್ಲಕ್ಕಿ ವಿವಾದ ಕೂಡ ಒಂದು ಆಯ್ತು. ಪಲ್ಲಕ್ಕಿಗೆ ಹೆಗಲು ಕೊಟ್ಟರು, ಅದು ಹೇಗೆ, ಅವ್ರ ಕ್ಷಮೆ ಕೇಳಬೇಕಲ್ಲ, ಇವರು ಕ್ಷಮೆ ಕೇಳಬೇಕಲ್ಲ ಅಂತೆಲ್ಲ ನಡೀತಾ ಉಂಟು, ಇವತ್ತು ಕೂಡ ಅಂದ್ರೆ ಏನಾಗ್ತದೆ ಛಾಯೆ. ಇನ್ನು ಕೂಡ ನಾವು ಸಮಾನತೆ ಬಗ್ಗೆ ಮಾತಾಡ್ತೇವೆ, ಸಮಾನ ಶಿಕ್ಷಣದ ಬಗ್ಗೆ ಮಾತಾಡ್ತೇವೆ, ನಾವೆಲ್ಲರೂ ಒಂದೇ ಅಂತ ಹೇಳ್ತೇವೆ. ಈ ಒಂದು ಅಲ್ಲಲ್ಲಿ ಅದು ಅಪ್ರಕಟಿತವಾದ ರೀತಿಯಲ್ಲಿ, ಕೆಲವು ಗೊತ್ತೇ ಇಲ್ಲದ ರೀತಿಯಲ್ಲಿ ಪ್ರಕಟವಾಗುವಂಥದ್ದು, ಆಕಸ್ಮಿಕವಾಗಿ ಪ್ರಕಟವಾಗುವಂಥದ್ದು. ಅಂದ್ರೆ ಇದೆಲ್ಲ ನಿಮಗೆ ಒಂದು ಪ್ರದೇಶದಲ್ಲಿ ಒಂದು ಸಣ್ಣ ಗುಂಪು ಅನುಭವಿಸುವ ಅವಮಾನಗಳು, ಹಿಂಸೆಗಳಿದು. ಬಟ್ ಅದನ್ನು ಹೊರತುಪಡಿಸಿ ಕೂಡ ಇವತ್ತು ಕೂಡ ದೊಡ್ಡ ಮಟ್ಟಿಗೆ ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ ದೊಡ್ಡ ಮಟ್ಟಿಗೆ ನನಗೆ ತಳ ಸ್ತರದ ಜನರು, ಅದು ದಲಿತರಿರ್ಬೋದು, ಬುಡಕಟ್ಟಿರ್ಬೋದು, OBCಗಳಿರ್ಬೋದು, ಮಹಿಳೆಯರಿರ್ಬೋದು, ಅವರಿಗೆ ಅವರು ಏನು ತಿನ್ನಬೇಕು, ಯಾವ ದೇವರನ್ನು ಪೂಜಿಸಬೇಕು, ಯಾವ ಭಾಷೆ ಮಾತಾಡಬೇಕು, ಯಾರನ್ನು ಮದುವೆ ಆಗಬೇಕು, ಯಾವಾಗ ಮದುವೆ ಆಗಬೇಕು ಅಂತ ಹೇಳುವ ತೀರ್ಮಾನಿಸುವ ಸ್ವಾತಂತ್ರ್ಯ ಇವತ್ತು ಕೂಡ ಇಲ್ಲ ನಮ್ಮಲ್ಲಿ. ಅದಕ್ಕೆ ನಾನು ಹೇಳಿದ್ದೆ, ಕಲ್ಚರಲ್ ಪಾಲಿಟಿಕ್ಸ್ ಅಂತ ಹೇಳಿದ್ರೆ ಪಶ್ಚಿಮದಲ್ಲೆಲ್ಲ ಜನರೇನು ಓದಬೇಕು, ಜನರೇನು ಕೇಳಬೇಕು, ಜನರೇನು ನೋಡಬೇಕು ಅಂತ ಹೇಳಿ ತೀರ್ಮಾನಿಸುವ ಪ್ರಕ್ರಿಯೆ. ಅಂದರೆ ನೋಡೋದು, ಕೇಳೋದು, ನಿಮಗೆ ಈಗಾಗಲೇ ಇರುವ ಒಂದು ವ್ಯವಸ್ಥೆಗೆ ವಿರುದ್ಧವಾದ ವಿಚಾರ ನಿಮ್ಮ ಗಮನಕ್ಕೆ ಬಂದರೆ ನೀವು ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡ್ತೀರಿ. ಸೊ ಹಾಗಾಗಿ ನಿಮಗೆ ಈಗಿರುವ ಒಂದು ಅಧಿಕಾರ ಸಂಬಂಧವನ್ನು ಪ್ರಶ್ನೆ ಮಾಡೋ ಸಿನಿಮಾ ನೋಡ್ತಿದ್ರೆ ಅದಕ್ಕೆ ದೊಡ್ಡ ಮಟ್ಟಿಗೆ ಅದನ್ನು ಬ್ಯಾನ್ ಮಾಡಬೇಕು ಅಂತ ಹೋರಾಟಗಳು ಶುರುವಾಗ್ತವೆ. ಈಗಿರುವ ಅಧಿಕಾರ ಸಂಬಂಧವನ್ನು ಪ್ರಶ್ನೆ ಮಾಡುವಂಥ ಕಾದಂಬರಿ ಬಂದರೆ ಅದನ್ನು ಬ್ಯಾನ್ ಮಾಡಬೇಕು ಅಂತ ಶುರು ಮಾಡ್ತಾರೆ. ಸೊ ಹೀಗಾಗಿ ಅವ್ರು ಭಾಷಣ ಮಾಡಬಾರ್ದು, ಇವರು ಭಾಷಣ ಮಾಡಬಾರ್ದು. ಯಾಕೆ ಮಾಡಬಾರ್ದು ಅಂತ ಹೇಳಿದ್ರೆ ಅವ್ರು ಈಗಿರುವ ಅಧಿಕಾರ ಸಂಬಂಧ ಪ್ರಶ್ನೆ ಮಾಡ್ತಾರೆ, ಅವ್ರಿಗೆ ಬಿಡಬಾರ್ದು ಅಂತೇಳಿ. ಸೊ ಇದು ಪಶ್ಚಿಮದಲ್ಲಿರುವ ಒಂದು ಸಾಂಸ್ಕೃತಿಕ ರಾಜಕೀಯದ ಒಂದು ಕಲ್ಪನೆ, ಅದು ನಮ್ಮಲ್ಲಿ ಇದೆ. ಬಟ್ ಅದರ ಜೊತೆಗೆ ನಮ್ಮಲ್ಲಿ ಬಹುದೊಡ್ಡ ಒಂದು, ನಾನು ಹೇಳಿದ ಹಿಂದಿನಿಂದ ಬಂದದ್ದು, ಜನರೇನು ತಿನ್ನಬೇಕು, ಜನರೇನು ಕುಡಿಬೇಕು, ಜನರು ಯಾರನ್ನು ಪ್ರೀತಿಸಬೇಕು, ಜನರು ಯಾವಾಗ ಮದುವೆ ಆಗಬೇಕು, ಜನರು ಯಾವ ದೇವರನ್ನು ಪೂಜಿಸಬೇಕು ಅಂತ ಹೇಳೋದ್ರ ಬಗ್ಗೆ ಕೂಡ ಈ ಮತಾಂತರ ನಿಷೇಧ ಕಾಯ್ದೆ ಏನು ಹೇಳ್ತಾ ಇದೆ? ಏನು ಹೇಳ್ತಾ ಇದೆ? ನಿಮಗೆ ಇಷ್ಟ ಬಂದ ದೇವರನ್ನು ಪೂಜಿಸಬೇಕು, ಆಯ್ತಪ್ಪ, ನನಗೆ ಹಿಂದೂ ದೇವರು ಆಗೋದಿಲ್ಲ, ನಾಳೆ ಕ್ರಿಶ್ಚಿಯಾನಿಟಿ ಇಸ್ಲಾಮ ಆಗ್ತದೆ ಅಂತ ಇಟ್ಕೊಳ್ಳುವ ಆ ಹಕ್ಕು ಇದೆಯಾ ನಿಮಗೀಗ? ಇಲ್ಲಲ್ವಾ? ನೀವು ಈಗ ಹೇಳ್ಬೋದು, ನಿಮ್ಮನ್ನು ಯಾರು ಈ ಕಾಯ್ದೆಯನ್ನು ನಿಮ್ಮನ್ನು ನಿಲ್ಲಿಸೋದಿಲ್ಲ, ಬಟ್ ನಿಮಗೆ ಆ ಹಕ್ಕನ್ನು ಚಲಾಯಿಸಬೇಕಾದ್ರೆ ಎಷ್ಟು ಕಷ್ಟ ಇದೆ. ನೀವು DC ಪತ್ರ ಬರಿಬೇಕು, ಅವರು ಅದನ್ನೆಲ್ಲ ನೋಡಿ ನಿಮಗೆ ಪರ್ಮಿಷನ್ ಕೊಡಬೇಕು, ಘೋಷಣೆ ಮಾಡಬೇಕು. ಇಲ್ಲದಿದ್ದರೆ ಅದು ಏನಾಗ್ತದೆ ಅಂತ ಹೇಳಿದರೆ, ನೀವು ಯಾವುದೋ ಶಾಲಾ ಕಾಲೇಜಲ್ಲಿ ಕೇವಲ ಶಿಕ್ಷಣಕ್ಕೆ ಹೋಗಿ ನಿಮಗೆ ಆ ಧರ್ಮದ ಬಗ್ಗೆ ಒಂದು ಒಳ್ಳೆಯ ಆಸಕ್ತಿ ಬಂತಪ್ಪ, ನನ್ನ ಮೂಲ ಧರ್ಮಕ್ಕೆ ಕಂಪೇರ್ ಮಾಡಿದರೆ ಇವರಲ್ಲಿ ಎಷ್ಟೋ ಜಾತಿ ಪದ್ಧತಿ ಇಲ್ಲ, ಮೇಲು ಕೀಳು ಪದ್ಧತಿ ಇಲ್ಲ, ಈ ರೀತಿಯಾಗಿ ಇರುವುದರಿಂದ ನಾನು ಅದಕ್ಕೆ ಆ ಶಿಕ್ಷಣದಿಂದಲೇ ಅವನಿಗೊಂದು ಪ್ರೇರಣೆ ಬಂದಿರ್ಬೋದು. ಬಟ್ ಈಗ ಆಗೋದಿಲ್ಲ ಅಲ್ವಾ? ಇದರ ಪ್ರಕಾರ ಉದ್ಯೋಗ,
ನಾನು ಹೇಳಿದಲ್ಲ ಹಿಂದೆ ಜನರು ನೀವು ಹೇಳುವುದು ಸಂವಿಧಾನದತ್ತವಾಗಿ ಯಾವುದೇ ಧರ್ಮವನ್ನು ಯಾರು ಕೂಡ ಸ್ವೀಕಾರ ಮಾಡಬಹುದು, ಅದನ್ನು ಪರಿಪಾಲನೆ ಮಾಡಬಹುದು ಅಂತ ಮಾಡ್ಬೋದು. Yes, ಈ ಕಾಯ್ದೆ ಈಗ ಅದಕ್ಕೆ ತಡೆ ಒಡ್ತದೆ ಅಂತ. ತಡೆ ಅಂದ್ರೆ ಇವ್ರೀಗ ತಡೆ ಏನ್ ಹೇಳ್ತಾ ಇದ್ದಾರೆ, ತಡೆ ಅಂತೇಳಿ ಇವರಲ್ಲಿ ಕಾನೂನಾತ್ಮಕವಾಗಿ ಮಾತಾಡಿದರೆ ತಡೆ ಅಲ್ಲ, ಇದು ನಿಷೇಧ. ಅಂದ್ರೆ ಇದಕ್ಕೊಂದು ಪ್ರೊಸೀಜರ್. ಈಗ ನೀವು ಕನ್ವರ್ಷನ್ ಆಗ್ಬೇಕು ಅಂತ ಹೇಳಿದ್ರೆ ದೊಡ್ಡ ಪ್ರೋಸೆಸ್ ಇದೆ. ಇದನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಓದಬೇಕು, ಕಾನೂನಿನ ಪ್ರಜ್ಞೆ ಅರಿವು ಇರಬೇಕು, ನಿಮಗೆ ಈ ಅಧಿಕಾರಿಗಳ ಒಟ್ಟಿಗೆ ಏನು ಪತ್ರ ವ್ಯವಹಾರ ಮಾಡೋ ಶಕ್ತಿ ಬೇಕು. ಅಂದ್ರೆ ಯಾವುದೋ ಒಂದು ಮಧ್ಯಮ ವರ್ಗ, ಶ್ರೀಮಂತ ವರ್ಗ ಮಾತ್ರ ಇದನ್ನು ಮಾಡ್ಬೋದು, ಬಡವರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಸ್, ಈಗ ಈ ಕಾಯ್ದೆ ಮೂಲಕ ಮತಾಂತರವನ್ನು ತಡಿಲಿಕ್ಕೆ ಸಾಧ್ಯವಾ? ಈಗ ಮತಾಂತರ ಬೇಡ ಅಂತ ಹೇಳುವಂತ ವರ್ಗ, ಪಕ್ಷ, ರಾಜಕೀಯ, ಎಸ್, ಆ ಕಾರಣಕ್ಕಾಗಿ ನಾವು ಕಾಯ್ದೆಯನ್ನು ತರ್ತೇವೆ ಅಂತ ಅಲ್ಲ. ಅದಕ್ಕೆ ಬರೋ ಮೊದಲು ತಾರನಾಥ್ ಅವರೇ, ನಾನು ಹೇಳ್ತಾರೆ, ಈಗ ನಾನು ಹೇಳಿದೆಲ್ಲ, ಈಗಿನ ಸ್ಥಿತಿಯಲ್ಲಿ ಈಗ ಮೊನ್ನೆ ಕರ್ನಾಟಕ ಸರ್ಕಾರ ಬಿಸಿ ಊಟ ಜೊತೆಗೆ ಮೊಟ್ಟೆ ಕೊಡೋದ್ರ ಬಗ್ಗೆ ಮಾತಾಡಿದೆ. ನೀವು ಹೇಳಿದ್ರಲ್ಲ, ಮೊಟ್ಟೆ ಕೊಡೋದ್ರ ವಿರುದ್ಧ ಮಠಗಳು ವಿರೋಧ ಮಾತಾಡಿದರು. 80% ಜನ ನಮ್ಮಲ್ಲಿ ಮೊಟ್ಟೆ ತಿಂತಾರೆ. ಇದೇ ನಾನು ಹೇಳ್ತಾ ಇರೋದಲ್ಲ, ಈಗ ನಮ್ಮಲ್ಲಿ ಕೂಡ 80% 90% ಜನ ನಾನ್ ವೆಜಿಟೇರಿಯನ್ಸ್. ಬಟ್ ಅಂತ ಗುಜರಾತಲ್ಲಿ ನೀವು ಹೇಳ್ತಾ ನಂಬ್ತೀರ ಇಲ್ವಾ, ಯಾವುದೋ ಒಂದು ಪ್ರದೇಶದಲ್ಲಿ ಸಿವಿಕ್ ಬಾಡಿ ಏನು ಮಾಡಿದೆ ಅಂತ ಹೇಳಿದ್ರೆ ಮೊಟ್ಟೆ ಮಾರಾಟ ಮಾಡಬಾರ್ದು ಅಂತೇಳಿ ಕಡ್ಡಾಯಗೊಳಿಸಿದ್ದು. ಪುನಃ ಅವ್ರು ಕೋರ್ಟಿಗೆಲ್ಲ ಹೋಗಿ ಕೋರ್ಟ್ ಚೀಮಾರಿ ಹಾಕಿ ಹಿಂದಕ್ಕೆ ವಾಪಸ್ ಪಡೆಯುತ್ತಾ. ಈಗ ಮೊಟ್ಟೆ ವಿಚಾರಕ್ಕೆ ಬರುವಾಗ ಮೊಟ್ಟೆ ಎಲ್ಲಿ ಕೊಡುವುದು? ಸರ್ಕಾರಿ ಶಾಲೆಯಲ್ಲಿ ಕೊಡುವುದು. ಸರ್ಕಾರಿ ಶಾಲೆಗೆ ಹೋಗುವವ್ರ ಮಕ್ಕಳು ಯಾರು? ಮಕ್ಕಳು ಬಡ ಮಕ್ಕಳು, ಬಡವರಲ್ಲಿ ಬಡವರ ಮಕ್ಕಳು, ಮಧ್ಯಮ ವರ್ಗದವರ ಮಕ್ಕಳು ಹೋಗುವಂತದ್ದು. ಈ ಮೊಟ್ಟೆ ಬೇಡ ಬೇಡ ಅಂತ ಹೇಳುವವರ ಯಾರ ಮಕ್ಕಳು ಕೂಡ ಈ ಸರ್ಕಾರಿ ಶಾಲೆಗೆ ಹೋಗುದಿಲ್ಲ. ಅದಾಯ್ತಲ್ಲ. ಅದಕ್ಕೆ ಮತ್ತೆ ಪೂಜಿಸುವ ವಿಚಾರ ಬಂದ್ರೆ ನಾನು ಹೇಳಿದಲ್ಲ, ಈಗ ಪೂಜಿಸುವುದು ಅಂತ ಹೇಳಿ ಇದೇ ನಾವು ಇದೇ ಕರಾವಳಿ ಕರ್ನಾಟಕದಲ್ಲಿ ಬೇರೆ ಪ್ರದೇಶದಲ್ಲಿ ನೀವು ಸಾಕಷ್ಟು ಸಾರಿ ಕೇಳಿರ್ಬೋದು. ಒಂದು ಮಾತು ರಾಜಕಾರಣಿಗಳು ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳಿದಂತಾಯ್ತು ಅಂತ. ಏನ್ ಅರ್ಥ ಅದರದ್ದು? ಅಂದ್ರೆ ಭೂತ ಭಗವದ್ಗೀತೆಯನ್ನು ಹೇಳ್ಬಾರ್ದಂತವ? ಅಲ್ಲ ಅಲ್ಲ, ಅಷ್ಟು ಇನ್ಫೀರಿಯರ್. ಭಗವದ್ಗೀತೆಯನ್ನು ಉಚ್ಚರಿಸ್ಲಿಕ್ಕೂ ಯೋಗ್ಯ ಇಲ್ಲ ಭೂತಕ್ಕೆ ಅಂತೇಳಿ. ಭೂತಗಳಂದ್ರೆ ಅಷ್ಟು ಕೆಳಮಟ್ಟದ್ದು ಅಂತೇಳಿ. ಸೊ ಹಾಗಾಗಿ ದೇವರು ಅಂದ್ರೆ ಬೆಸ್ಟ್ ದೇವರು ಯಾರು? ಅದ್ರ ದೇವರಲ್ಲಿ ಫಸ್ಟ್ ಕ್ಲಾಸ್ ದೇವರು, ಸೆಕೆಂಡ್ ಕ್ಲಾಸ್ ದೇವರು, ಥರ್ಡ್ ಕ್ಲಾಸ್ ದೇವರು ಅಂತ ಹೇಳೋ ಒಂದು ಶ್ರೇಣೀಕರಣ ಇದೆ. ಈಗ ನಾನು ಸಮಾಪನ ಮಾಡಬೇಕು. ಈಗ ಮತಾಂತರ ಕಾಯ್ದೆಯಿಂದ ತಡಿಬಹುದು ಅಂತ ಹೇಳ್ತಾ ಇದ್ದೀರಿ. ನಾನು ಹೇಳೋದು, ಯಾವುದ ಕಾಯ್ದೆಯಿಂದಲೂ ಒಂದು ಸಾಮಾಜಿಕ ಪದ್ಧತಿಯನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ. ಈಗ ನಮ್ಮಲ್ಲಿ ನೋಡಿ, ಭ್ರೂಣ ಹತ್ಯೆ ತಡೆ ಕಾಯ್ದೆ ಇದೆ. ಅದು ನಿಜವಾಗಿ ಬಂದು ಎಷ್ಟೋ ವರ್ಷಗಳಾಗಿದ್ದು. ಅದು ಬಂದ ನಂತರ ನಿಜವಾಗಿ ಭ್ರೂಣ ಹತ್ಯೆ ನಿಲ್ತಿದ್ರೆ ಇವತ್ತು ಲಿಂಗಾನುಪಾತ ಸರಿ ಇರಬೇಕಿತ್ತು. ಬಟ್ ಎಷ್ಟೋ ರಾಜ್ಯಗಳಲ್ಲಿ ಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, 1000 ಗಂಡು ಮಕ್ಕಳಿಗೆ 820, 860 ಹೆಣ್ಣು ಮಕ್ಕಳು ಹುಟ್ಟುತ್ತವೆ. ಅಷ್ಟು ದೊಡ್ಡ ಮಟ್ಟಿಗೆ ಒಂದು ಜೆಂಡರ್ ಗ್ಯಾಪ್ ಇದೆ. ಅದೇ ರೀತಿ ನಮ್ಮಲ್ಲಿ ಈಗ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ ಇದೆ. ನೀವು ನಂಬ್ತೀರಾ ಇಲ್ವೋ, ನಮ್ಮದೇ ಸರ್ಕಾರದ ಡಾಟಾ ಪ್ರಕಾರ ನಮ್ಮಲ್ಲಿ ಪ್ರತಿದಿನ ಕನಿಷ್ಠ 80ರಿಂದ 90 ರೇಪ್ ನಡೀತಾ ಇದೆ ಈ ಕಾಯ್ದೆ ಇದ್ರು. ಅದೇ ರೀತಿ ಅಸ್ಪೃಶ್ಯತೆ ತಡೆ ಕಾಯ್ದೆ ಇದೆ, ಅನ್ಟಚಬಿಲಿಟಿ ಅಸ್ಪೃಶ್ಯತೆ ಕಾಯ್ದೆ ಕೂಡ ಇದೆ, ತಡೆ ಕಾಯ್ದೆ ಇದೆ. ನಮ್ಮ ರಾಜ್ಯದ ಎಷ್ಟೋ ಗ್ರಾಮೀಣ ಭಾಗಗಳಲ್ಲಿ ಅಸ್ಪೃಶ್ಯತೆ ಕಣ್ಣಿಗೆ ರಾಚುವ ರೀತಿಯಲ್ಲಿ ಜಾರಿಗೆಲ್ಲಿ ಇರುವುದನ್ನು ನಾವು ನೋಡ್ತೇವೆ. ಅದು ನೇರ. ಪರೋಕ್ಷವಾಗಿ ನಾಳೆ ಯಾರೋ ಒಬ್ರು ಇಲ್ಲಿ ನಮ್ಮಲ್ಲಿ ನಾವು ಕಾಮತ್ ಕೆಫೆ ನೋಡ್ತಾ ಇದ್ದೇವೆ, ನೀವು ಮೇಲಗಡೆ ಹೋದರೆ ಒಕ್ಕಲಿಗರ ಎಂತ ರಾಗಿ ಮುದ್ದೆ ಹೋಟೆಲ್ ನೋಡ್ತೀರಿ, ಉಡುಪಿ ಬ್ರಾಹ್ಮಣ ಹೋಟೆಲ್ ನೋಡ್ತೀರಿ. ಈ ದೇಶದಲ್ಲಿ ರಾಜ್ಯದಲ್ಲಿ ಎಲ್ಲಿಯಾದರೂ ದಲಿತರ ಹೋಟೆಲ್ ನೋಡಿದ್ದೀರಾ ನೀವು? ದಲಿತರ ಹೋಟ್ಲ್ ಅಂತ ಬೋರ್ಡ್ ಹಾಕಿ ವ್ಯಾಪಾರ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ ಇವತ್ತು ಕೂಡ? ಸೊ ಹೀಗಾಗಿ ನಾನು ಹೇಳ್ತಾ ಇದ್ದಲ್ಲ, ಕಾಯ್ದೆ ಅಲ್ಲ. ನಾನು ಹೇಳ್ತಾ ಇದ್ದಾರೆ, ಯಾರು ಮನೆಯ ಹಿರಿಯ ಇದ್ದಾನಲ್ವಾ, ಮನೆಯ ಕಿರಿಯರನ್ನು ಚೆನ್ನಾಗಿ ನೋಡಿಕೊಂಡ್ರೆ ಯಾರು ಮನೆ ಬಿಟ್ಟು ಹೋಗುದಿಲ್ಲ. ಹಿರಿಯರು ಅಲ್ಪತನ, ಕ್ರೌರ್ಯ, ಹಿಂಸೆ, ಹೊಡೆತ ಬಡತದಿಂದ ಇವ್ರನ್ನು ಹದದಲ್ಲಿ ಇಟ್ಕೊಂಡ್ರೆ ಅದು ನಡೆಯುವುದಿಲ್ಲ ಈಗ ಇಂದಿನ ಕಾಲದಲ್ಲಿ. ಹಾಗಾಗಿ ನಮ್ಮ ಯಾರಿದ್ದಾರಲ್ಲ ಈ ಮೇಲ್ಜಾತಿಗಳು, ಧರ್ಮ ಅಂತ ಹೇಳ್ತಾ ಇದ್ದಾರಲ್ಲ, ಇವರು ಮಾಡಬೇಕಾದ್ದು ನಮ್ಮ ದಲಿತರನ್ನು, ಬುಡಕಟ್ಟುಗಳನ್ನು, ಮಹಿಳೆಯರನ್ನು, ಹಿಂದುಳಿದ ಜಾತಿಗಳನ್ನು ಸಮಾನರಾಗಿ ನೋಡಬೇಕು. ಅವರಿಗೆ ಸಮಾನರ ಅಂದರೆ 5 ಎಕರೆ ಭೂಮಿ ಕೊಡಿ, 10 ಲಕ್ಷ ರೂಪಾಯಿ ಕೊಡಿ ಅಂತ ಹೇಳಲ್ಲ, ಅವರನ್ನು ಮನುಷ್ಯರಾಗಿ ನಡೆಸ್ಕೊಳ್ಬೇಕು. ನಾನು ಹೇಳಿದಲ್ಲ, ಇವತ್ತು ಕೂಡ ಇವರು ನೀವು ಯಾವ ದೇವರನ್ನು ಪೂಜಿಸಬೇಕು, ಯಾರನ್ನು ಮದುವೆ ಆಗಬೇಕು, 21 ವರ್ಷಕ್ಕೆ ಮದುವೆ ಆಗಬೇಕು, 18 ವರ್ಷಕ್ಕೆ ನೀವೆಲ್ಲ ವ್ಯವಹಾರ ಮಾಡ್ಬೋದು, ಒಪ್ಪಂದ ಮಾಡ್ಕೊಳ್ಬೋದು, ಓಟ್ ಹಾಕ್ಬೋದು, ಪ್ರಧಾನಿಯನ್ನು ಆಯ್ಕೆ ಮಾಡ್ಬೋದು. ಆದ್ರೆ ಮದುವೆ ಆಗ್ಲಿಕ್ಕೆ 21 ವರ್ಷ ಯಾಕೆ? ಅಂದ್ರೆ ಅವ್ರಿಗೇನು ವಿವೇಚನೆ ಇಲ್ವಾ ಹೆಣ್ಣು ಮಕ್ಕಳಿಗೆ ಯಾವಾಗ ಮದುವೆ ಆಗಬೇಕು ಅಂತೇಳಿ?
ಅಂದರೆ ಅಷ್ಟರ ಮಟ್ಟಿಗೆ ಈ ಜನರನ್ನು ನೋಡೋ ದೃಷ್ಟಿಕೋನ ಇನ್ನೂ ಬದಲಾಗಿಲ್ಲ. ಫಸ್ಟ್ಗೆ ಅದು ಬದಲಾಗಬೇಕು. ಈ ಕಾಯ್ದೆಯಿಂದ ಮತಾಂತರ ನಿಲ್ಲುವುದಿಲ್ಲ ನನ್ನ ಪ್ರಕಾರ. ಕಾಯ್ದೆ ಒಂದು ಮಟ್ಟಕ್ಕೆ ಅಂದ್ರೆ ರಾಜಕೀಯ ಸದ್ದು ಗದ್ದಲವನ್ನಂತೂ ಎಬ್ಬಿಸ್ತದೆ. ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಗೆ ಕಾಂಟ್ರಿಬ್ಯೂಟ್ ಮಾಡಬಹುದು, ಒಂದು ಕಾರಣ ಆಗತ್ತೆ. ವಾದ ಪ್ರತಿವಾದ ಇದಕ್ಕೆಲ್ಲ ಕಾರಣ ಆಗತ್ತೆ. ಎಸ್ 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 ಸಾಮಾಜಿಕ ಅಸಮಾನತೆಯೇ ಅಥವಾ ಅಸ್ಪೃಶ್ಯತೆ ನಮ್ಮ ನಡುವೆ ಇದ್ದಂಥ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಎಲ್ಲ ರಾಜ್ಯಗಳಲ್ಲಿ ಇದ್ದಂಥ ಅಸಮಾನತೆ, ಮೇಲ್ವರ್ಗ ಕೆಳವರ್ಗ ಅನ್ನುವಂಥ ಈ ಒಂದು ವ್ಯತ್ಯಾಸದ ಕಾರಣದಿಂದಾಗಿ ಪೂರ್ವಕಾಲದಲ್ಲಿ, ಬ್ರಿಟಿಷ್ ಪೂರ್ವಕಾಲದಲ್ಲಿ ಭಾರಿ ದೊಡ್ಡ ಮಟ್ಟಕ್ಕೆ ಮತಾಂತರ ನಡೆಯಿತು ಅನ್ನೋದು ಒಂದು ವಿಚಾರ. ಜೊತೆಗೆ ಇವತ್ತಿಗೆ ಕೂಡ ಕಾಯ್ದೆ ಬರಲಿ ಮತ್ತೊಂದು ಇರಲಿ, ನೀವು ಯಾವಾಗ ಈ ಸಮಾಜದಲ್ಲಿ ಎಲ್ಲ ಜಾತಿ ಸಮುದಾಯದವರು, ಹಿಂದೂ ಧರ್ಮೀಯರ ಒಳಗೇನೆ ಎಲ್ಲರೂ ಸಮಾನರು, ಮತ್ತು ಅದು ಕೂಡ ಇನ್ ಪ್ರಾಕ್ಟಿಕಲ್ ಆಗಿ ಅಲ್ಲ, ಅಷ್ಟಲ್ಲ ಇವರು ಮಾಡಬೇಕಾದ ಈ ಕಾಯ್ದೆ ತರುವುದಲ್ಲ, ಜನರಿಗೆ ಉಚಿತ ಶಿಕ್ಷಣ ಕೊಡೋದು, ಆರೋಗ್ಯ ಕೊಡೋದು, ಉದ್ಯೋಗ ಕೊಡೋದು. ಇವರು 3 ಕೊಟ್ರೆ ಜನ ಯಾರು ಆ ಕಡೆ ಈ ಕಡೆ ಹೋಗುದಿಲ್ಲಪ್ಪ. ಅವ್ರು ತಲೆ ಕೆಡಿಸಿಕೊಳ್ಳೋದೇ ಇಲ್ಲ. ಈಗ ಅವ್ರು ಹೋಗ್ತಾ ಇರೋದು ಈಗ ಅದನ್ನು ವಸತಿ ಶಿಕ್ಷಣ ಕೊಟ್ರೆ ಅದೆಲ್ಲ ಇವರು ಮಾಡೋದಿಲ್ಲ. ಈ ಕಾಯ್ದೆ ತರೋದು, 21 ವರ್ಷ ಆಗೋ ಮದುವೆ ಆಗ್ಬೇಡಿ ಅಂತ ಹೇಳೋದು, ಇದು ನಾನು ಹೇಳಿದ ರೋಗಕ್ಕೆ ಇದು ಪರಿಹಾರ ಅಲ್ಲ. ಇದು ಎಸ್, ಏನೋ ಇವತ್ತಿನ ಸಂದರ್ಭದಲ್ಲಿ ಕೂಡ ಸಾವಿರಗಟ್ಟಲೆ ಜನ ವರ್ಷದಲ್ಲಿ ಮತಾಂತರ ಆಗ್ತಾರೆ ಅನ್ನೋ ಬಗ್ಗೆ ಒಂದು ಡಾಟಾ ಕೂಡ ಇಲ್ಲ. ಏನು ಎಷ್ಟು ಮತಾಂತರ ಆಗಿದೆ ಈಗ ಸದ್ಯಕ್ಕೆ ಏನ್ ನಡೀತದೆ ಅಂತ ಹೇಳಿ ಏನು ಅಂಕಿಅಂಶ ಇಲ್ಲ ಎಲ್ಲಿ ಕೂಡ. ಎಸ್, ನಾನು ಈ ಒಂದು ಮಾತುಕತೆಯನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ನಾಳೆ ಮತ್ತೆ ಇದೇ ವಿಚಾರವಾಗಿ ನಾವು ಮಾತಾಡಲಿಕ್ಕಿದ್ದೇವೆ. ಎಸ್, ಈ ಒಂದು ಮಾತುಕತೆಯಲ್ಲಿ ಭಾಗಿಯಾದಂಥ ಡಾಕ್ಟರ್ ಚಂದ್ರ ಪೂಜಾರಿ ಅವರಿಗೆ ನಮ್ಮ ಸಮಸ್ತ ವೀಕ್ಷಕರ ಪರವಾಗಿ, ವಾಹಿನಿಯ ಪರವಾಗಿ ಧನ್ಯವಾದಗಳು ಸರ್. ನಮಸ್ಕಾರ. ಎಸ್, ಮತಾಂತರ ಏನು, ಎತ್ತ, ಯಾಕೆ ತಕರಾರು, ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಿದ್ದೇನೆ. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು, ಉಜಿರೆ.